ಎಲ್ಲರಿಗೂ ಶುಭ ವಂದನೆ. ಜ್ಞಾನಾಮೃತ ಮಂಗಳೂರು ಹಾಗೂ ಹೊಸಕುರಲ್ ಸಹಯೋಗದಲ್ಲಿ ನಡೆಯುವಂತಹ ಕನ್ನಡ ಕಾವ್ಯ ಕಲರವ ಕಾರ್ಯಕ್ರಮ ಇಂದು 6ನೆಯ ದಿನದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಆಗಮಿಸಿದ್ದಾರೆ ಶ್ರೀಮತಿ ಜಯಶ್ರೀ ಮೇಡಮ್. ಹಾಗೆ ಇನ್ನೋರ್ವ ಅಭ್ಯಾಗತರಾಗಿ ಆಗಮಿಸಿದ್ದಾರೆ ಶ್ರೀ ವಾಸುದೇವಾಚಾರ್ಯ ಕಟ್ಲ. ಇಂದು ದೀಪ ಪ್ರಜ್ವಲನ ನಡೆಸಲಿಕ್ಕಿದ್ದಾರೆ ಶ್ರೀಮತಿ ಜಯಶ್ರೀ ಮೇಡಮ್. ಶ್ರೀಮತಿ ಜಯಶ್ರೀ ಮೇಡಮ್ ಅವರು ಬಾಲ್ಯದಿಂದಲೇ ಸಂಗೀತ ಆಸಕ್ತರು ಮತ್ತು ಭಜನೆ ಹಾಗೆಯೇ ಸಮಾಜಮುಖಿಯಾದಂಥ ಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಬೆಳೆದವರು. ಮೊದಲಾಗಿ ಸಂಗೀತ ಸಾಧಕರಾಗಿರುವಂಥ ಶ್ರೀನಾಥ್ ಮರಾಠೆ ಅವರ ಹತ್ರ ಸಂಗೀತ ಅಭ್ಯಾಸವನ್ನು ಮಾಡಿದರು. ಆಮೇಲೆ ಸಾರಂಗಪಾಣಿ ಅವರು ಕೂಡ ಸಂಗೀತ ಸಾಧಕರೇ. ಅವರಲ್ಲಿ ಮತ್ತು ಕೀರ್ತನೆಯ ಹೆಚ್ಚಿನ ಅನುಭವ ಸಾಧನೆಯನ್ನೆಲ್ಲ ಮಾಡಿ ಪಳಗಿದವರು ಆಗಿದ್ದಾರೆ. ಇವರು ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರು. ಉಡುಪಿ ಜಿಲ್ಲೆಯ ಮರವಂತೆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಮೂಲಕ ತಮ್ಮ ವೃತ್ತಿಯನ್ನು ಆರಂಭಿಸಿಕೊಂಡು ಆಮೇಲೆ ಮಂಗಳೂರಿನ ಬೊಕ್ಕಪಟ್ಟಣ ಬೊಕ್ಕಪಟ್ಟಣ ಸಂಯುಕ್ತ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸಂದರ್ಭದಲ್ಲಿ ಇವರು ಉತ್ತಮವಾದಂಥ ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಹೇಳುತ್ತಿದ್ದರೆ ಶ್ರೀ ಗೋಕರ್ಣೇಶ್ವರ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿರುವ ಅವರು ಪ್ರಸ್ತುತ ಗೋಕರ್ಣೇಶ್ವರ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿಯೂ ಇದ್ದಾರೆ. ಹಾಗೆ ಗೋಕರ್ಣೇಶ್ವರ ಕಾಲೇಜಿನಲ್ಲಿ ಉನ್ನತವಾದಂಥ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಉನ್ನತವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಮಂಗಳೂರಿನಲ್ಲಿ ಇವರಿಗೆ ಕಾರ್ಯಕ್ಷೇತ್ರವು ಅದು ಅನುಕೂಲಕರವಾದ್ದರಿಂದ ಹೆಚ್ಚಿನ ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಈಗ ಮತ್ತೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಪ್ರಸ್ತುತ ಕಿನ್ನಿಕಂಬಳದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವರು ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಷ್ಟಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮೇರಿಲ್ ಗುರುನಗರದಲ್ಲಿ ಸದಾ ಕ್ರಿಯಾಶೀಲರಾಗಿದ್ದಾರೆ. ಅಲ್ಲಿ ಸಮಾಜಮುಖಿಯಾದಂಥ ನೂರಾರು ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ನನಗೆ ಇವರ ಬಗ್ಗೆ ಹೇಗೆ ಗೊತ್ತಂದರೆ ಅಲ್ಲಿ ನನ್ನನ್ನು ಕರೆಸಿ ಯಕ್ಷಗಾನ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಯಕ್ಷಗಾನ ಮಂಡಳಿಯೂ ಕೂಡ ಈಗ ಸ್ಥಾಪಿತವಾಗಿದೆ. ಹಾಗಾಗಿ ತನ್ನ ಬಿಡುವಿಲ್ಲದಂಥ ಈ ಶ್ರಮವು ಸಮಾಜಮುಖಿಯಾಗಿ ಅದೊಂದು ಮೌಲ್ಯಯುತವಾದಂಥ ಸೇವೆಯಾಗಿ ಸಲ್ಲುತ್ತಾ ಇದೆ. ಇವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹೆಮ್ಮೆಯ ವಿಚಾರವೂ ಆಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದಲ್ಲಿ ಇರುವಂಥ ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಬದುಕನ್ನು ಸಮಾಜಕ್ಕೆ ಸಮರ್ಪಣಾ ಭಾವದಿಂದ ಸೇವೆಯಾಗಿ ಸಲ್ಲಿಸುತ್ತಾ ನಮ್ಮ ಬದುಕನ್ನು ಸಾರ್ಥಕಗೊಳಿಸಬೇಕು ಎನ್ನುವಂಥ ಭಾವನೆ ಧ್ಯೇಯ ಇವರದ್ದು. ಹಾಗಾಗಿ ಇವರನ್ನು ನಾನು ಜ್ಞಾನಾಮೃತ ಮಂಗಳೂರು ಇದರ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅಧ್ಯಕ್ಷರಾಗಿರುವಂಥ ಶ್ರೀ ಲಿಂಗಪ್ಪ ಸೀತಾದೇವ ಅವರು ಪುಷ್ಪವನ್ನು ಹಾಗೂ ಸವಿನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ವಾಸುದೇವಾಚಾರ್ಯ ಕಟ್ಲ ಇವರು ಎಳವೆಯಲ್ಲಿ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿ ಬೆಳೆಯುತ್ತಾ ಬಂದವರು. ಕಳೆದ 32 ವರ್ಷಗಳಿಂದ ಶ್ರೀ ಶಾರದಾದೇವಿ ವಿಗ್ರಹ ಹಾಗೆ ಶ್ರೀ ಗಣೇಶ ವಿಗ್ರಹ ಇವುಗಳನ್ನು ತಯಾರಿಸಿ ಮತ್ತು ವರ್ಣ ಸಂಯೋಜನೆ ಚಿತ್ರಕಲೆಯಲ್ಲಿ ಪಳಗಿದ ಕಾರಣದಿಂದಾಗಿ ವರ್ಣ ಸಂಯೋಜನೆ ಇವರಿಗೆ ಮೊದಲೇ ಸುಲಭ. ಹಾಗೆ ಮೂರ್ತಿ ರಚನೆಯನ್ನು ಮಾಡಿ ಜನಪ್ರಿಯರಾಗಿದ್ದಾರೆ. ಮಾತ್ರವಲ್ಲ ಯಕ್ಷಗಾನ ಕಲಾ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಹವ್ಯಾಸಿ ಹಾಡುಗಾರರು ಕೂಡ. ಸಂಗೀತದ ಆಸಕ್ತಿ ಇವರಲ್ಲೂ ಇದೆ. ಸುರತ್ಕಲ್ ಪರಿಸರದಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಕಲಾ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಇಂದಿನ
ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಆಗಮಿಸಿದ್ದಾರೆ. ಇವರನ್ನು ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಸೀತಾದೇವಿ ಅವರು ಪುಷ್ಪ ಮತ್ತು ಸವಿನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮದ ದೀಪ ಪ್ರಜ್ವಲನವನ್ನು ನಡೆಸಿಕೊಡುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಶ್ರೀಮತಿ ಜಯಶ್ರೀ ಮೇಡಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ದೀಪ ಪ್ರಜ್ವಲನವನ್ನು ನೆರವೇರಿಸಿದಂಥ ಶ್ರೀಮತಿ ಜಯಶ್ರೀ ಮೇಡಮ್ಗೆ ವಂದಿಸ್ತೇನೆ. ಇನ್ನೀಗ ಅವರು ನಮ್ಮನ್ನು ಉದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಗುರುವರೇಣ್ಯರಿಗೆ ವಂದಿಸುತ್ತಾ, ಜ್ಞಾನಾಮೃತ ಮಂಗಳೂರು ದಶಮಾನ ವರ್ಷ ಪ್ರಸ್ತುತ ಹಾಗೂ ಹೊಸ ಕುರಲ್ ಇದರ ಸಹಭಾಗಿತ್ವದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಅತ್ಯಮೂಲ್ಯವಾದಂಥದ್ದು. ಇಂದು ನಮ್ಮ ಗುರುಗಳಾದ ಡಾಕ್ಟರ್ ದಿನಕರ್ ಪಚ್ಚನಾಡಿಯವರು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ತಾವು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಾಡಬೇಕು ಅಂತ ಕೇಳಿಕೊಂಡಾಗ ತುಂಬ ಹೃದಯದಿಂದ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನಮ್ಮ ಈ ಒಂದು ತುಳುನಾಡು, ಅದರಲ್ಲೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗುವುದಂತ ಹೇಳಿದರೆ ಅದು ತುಂಬ ಒಂದು ಒಳ್ಳೆಯ ಒಂದು ಸುದಿನ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ನಮ್ಮ ಮುಂದೆ ಬರುವಂತಹ ಪೀಳಿಗೆಯನ್ನು ಇಂತಹ ಗುರುವರೇಣ್ಯರು ಅವರನ್ನು ಮುಂದೆ ತಗೊಂಡು ತಮ್ಮ ಎರಡನೇ ಸಾಲಿನಲ್ಲಿ ನಿಲ್ಲಿಸುವುದೇ ಅವರ ಈ ಕಲಾ ಪ್ರತಿಭೆ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ನಮ್ಮ ಗುರುಗಳಾದ ಡಾಕ್ಟರ್ ದಿನಕರ್ ಪಚ್ಚನಾಡಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿದಾಗಲೇ ನನಗೆ ಗೊತ್ತಾಯಿತು ಇದರಲ್ಲಿ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಅಡಗಿದೆ ಅಂತ. ಕೇಳಿದರೆ 10 ವರ್ಷದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬರ್ತಾ ಇದ್ದೇನೆ. ಇದರ ಈ ಒಂದು ನಮ್ಮ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಲಿಂಗಪ್ಪ ಸೀತಾದೇವು ಇವರು ವೇದಿಕೆಯಲ್ಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಇಂದು ನನಗೊಂದು ಸೌಭಾಗ್ಯ ಅಂತ ಹೇಳ್ಬೋದು. ನಾನು ಸರನ್ನು ನೋಡಿದ್ದೇನೆ, ಕೇಳಿದ್ದೇನೆ ಅವರ ಬಗ್ಗೆ, ಶ್ರೀಯುತ ವಾಸುದೇವ ಆಚಾರ್ಯ ಸರ್ ಅವರ ಬಗ್ಗೆ ಕೇಳ್ಕೊಂಡಿದ್ದೇನೆ. ಒಳ್ಳೆಯ ಒಬ್ಬರು ಕಲಾವಿದರವರು. ಆದರೆ ಇವತ್ತು ಅವರನ್ನು ನೋಡುವಂತಹ ಒಂದು ಸೌಭಾಗ್ಯ ಕೂಡ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಇವತ್ತು ಇವರ ಹಿರಿಯರ ಮುಖೇನ ನಾನೊಂದು ಇವತ್ತು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಕಾರ್ಯಕ್ರಮ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ ಅಂತ ಹಾರೈಸ್ತೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ದಿನಕರ್ ಪಚ್ಚನಾಡಿ ಸರ್, ನಾವೊಂದು ಸೇವಾ ಸಂಘ ಇದೆ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ. ಅಲ್ಲಿ ನಾವು ಅವರನ್ನು ನಮ್ಮ ಅಲ್ಲಿಯ ಮಕ್ಕಳನ್ನು, ಅಲ್ಲಿಯ ಮಹಿಳೆಯರನ್ನು ಸೇರಿಸಿಕೊಂಡು ನಾವೊಂದು ಯಕ್ಷಗಾನ ತಂಡವನ್ನು ಕಟ್ಟಬೇಕು ಅಂತ ತುಂಬ ಆಸೆಯಲ್ಲಿದ್ವಿ. ಅದಕ್ಕೆ ಪೂರಕವಾಗಿ ನೀರನ್ನು ಎರೆದು ಆ ಗಿಡವನ್ನು ಪೋಷಿಸುವಲ್ಲಿ ನಮಗೆ ಸಹಕಾರಿ ಕೊಟ್ಟವರು ನಮ್ಮ ಗುರುಗಳಾದ ಡಾಕ್ಟರ್ ದಿನಕರ್ ಪಚ್ಚನಾಡಿಯವರು. ಈಗ ಆ ಒಂದು ಸಂಘದಲ್ಲಿ ನಾರಾಯಣ ಗುರು ಯಕ್ಷಗಾನ ಮಂಡಳಿ ಎನ್ನುವುದು ಚಿಗುರೊಡಿತಾ ಇದೆ. ಅಲ್ಲಿರುವ ಮಕ್ಕಳನ್ನು ಸೇರಿಸಿಕೊಂಡು ಈ ಒಂದು ಕಲಾದೇವತೆಗೆ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಈ ಯಕ್ಷಗಾನದ ಮೂಲಕ. ನಾವು ಕೂಡ ಮಹಿಳೆಯರು 55 ವರ್ಷದ ಮಹಿಳೆಯರು ಕೂಡ ಒಂದು ಗೆಜ್ಜೆ ಕಟ್ಟಿ ಆ ಒಂದು ಕಾರ್ಯಕ್ರಮವನ್ನು ನೀಡಬೇಕು ಅಂತ ನಾವೊಂದು 3 ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಆ ಕಾರ್ಯಕ್ರಮ ನೀಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಗುರುಗಳು. 2010ರಲ್ಲಿ ನಮ್ಮ ನಾರಾಯಣ ಗುರುಗಳ ಒಂದು ತತ್ವ ಪ್ರವಚನವನ್ನು ಡಾಕ್ಟರ್ ದಿನಕರ್ ಪಚ್ಚನಾಡಿ ಹಾಗೂ ಅಶೋಕ್ ಬೋಳೂರ್ ಇವರು ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಎಲ್ಲರ ಮನೆ ಮಾತಾಗಿತ್ತು. ಯಾಕೆ ಹೇಳಿದರೆ ನಮ್ಮ ನಾರಾಯಣ ಗುರುಗಳ ತತ್ವವನ್ನು ಒಳ್ಳೆ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದ ಮುಖೇನ ಈ ಒಂದು ಜ್ಞಾನಾಮೃತ ಮಂಗಳೂರಿನ ಮುಖೇನ ಅಲ್ಲಿ ಕೊಟ್ಟಿದ್ದು ತುಂಬ ಒಂದು ಸಂತೋಷವಾದಂಥ ಒಂದು ಕಾರ್ಯಕ್ರಮವಾಗಿತ್ತು. ಅದೇ ರೀತಿ ನಮ್ಮ ಮನೆಯ ಆಚಾರ ವಿಚಾರ ಬಗ್ಗೆ ಪುಣ್ಯಧಾಮ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಇದರಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಎಲ್ಲರ ಮನೆ ಮಾತಾಗಬೇಕು. ಹಾಗಿದ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಏನೋ ಒಂದು ಒತ್ತು ಇದೆ ಅಂತ ನಾವು ಶಿಕ್ಷಕರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ಇಂದಿನ ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ಸೊಬಗು ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಗುರುಗಳು, ಇಂತಹ ಒಂದು ಸಂಘಟನೆ ಇದ್ದಿದ್ದರಿಂದ, ಇಂತಹ ಒಂದು ಸಂಘ ಸಂಸ್ಥೆಗಳು ಇದ್ದದ್ರಿಂದ ಮಾತ್ರ ಈ ಒಂದು ಕಲಾ ಪ್ರತಿಮೆ, ಕಲಾ ದೇವಿಗೆ ನಾವು ಏಳಿಗೆಯನ್ನು ಕೊಟ್ಟಾಗ ಆಗ್ತದೆ. ಹಾಗಾಗಿ ನಮ್ಮ
ಗುರುಗಳಲ್ಲಿ ಹಾಗೂ ನಮ್ಮ ಎಲ್ಲ ಈ ಒಂದು ಕಲಾ ರಸಿಕರಲ್ಲಿ ಕೇಳಿಕೊಳ್ಳುವುದೇನಂತ ಹೇಳಿದರೆ, ನಮ್ಮ ಯುವ ಪೀಳಿಗೆಯನ್ನು ಒಟ್ಟು ಸೇರಿಸಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ತಾವುಗಳು ಅವರನ್ನು ಸೇರಿಸಿಕೊಂಡು, ಅವರು ಯಾವ ಒಂದು ಮಾರ್ಗ ತಪ್ಪಿಕೊಂಡವರು ಹೋಗುವಾಗ ಅವರನ್ನೊಂದು ಎಳೆದುಕೊಂಡು ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಾಕಿದರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ಅರ್ಥ ಇದೆ ಅಂತ ನಾವು ಹೇಳ್ಬೋದು. ಯಾಕೆ ಹೇಳಿದರೆ, ಇವತ್ತು ನಾವು ಇಂತಹ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಇವರೆಲ್ಲರೂ. ಹಾಗಾಗಿ ಶಿಕ್ಷಕಿಯಾದಂಥ ನಾನು, ನಮ್ಮ ಯಾವುದೇ ಒಂದು ಇದಿದ್ರೂ ಕೂಡ ಅದಕ್ಕೆ ಆಶೀರ್ವಾದ ಗುರುಗಳು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮಕ್ಕಿಂತ ಕಿರಿಯರಾಗಿರ್ಬೋದು, ನಮ್ಮಕ್ಕಿಂತ ಹಿರಿಯರಾಗಿರ್ಬೋದು, ಅವರು ನಮಗೆ ಗುರುಗಳೇ. ಗುರು ಮುಖೇನವಾಗಿ ಕಲಿತಂತಹ ವಿದ್ಯೆ ಅದು ನಮ್ಮಲ್ಲಿ ಖಂಡಿತವಾಗಿಯೂ ರಕ್ತಗತವಾಗಿರುತ್ತದೆ. ಹಾಗಾಗಿ ನಮ್ಮ ಈ ಒಂದು ಯಕ್ಷಗಾನ ನಮ್ಮ ಯಕ್ಷಗಾನದಲ್ಲಿರುವಂತಹ ಈ ಒಂದು ಏನು ಆಸಕ್ತಿ ಇದೆ, ಅದಕ್ಕೆ ಒಂದು ಮುಂಚೂಣಿಯನ್ನು ಕೊಟ್ಟಂತಹ ಗುರುಗಳು ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು 10 ದಿನಗಳ ಕಾರ್ಯಕ್ರಮ ಇದು ನಡೀತದೆ, ಆ ಒಂದು ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕ್ತಾ ಮಾರ್ಗದರ್ಶನ ನೀಡುವಂತಹ ಅಧ್ಯಕ್ಷರು ಇದ್ದಾರೆ. ಹಾಗೆಯೇ ಕಲಾವಿದರು, ಕಲಾ ರಸಿಕರಿದ್ದಾರೆ, ಕಲಾ ಪೋಷಕರಿದ್ದಾರೆ. ಇವರೆಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಕೂಡ ಇಂತಹ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಮಾಡುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು. ಯುವ ಪೀಳಿಗೆಯನ್ನು ಬೆಳೆಸುವತ್ತ ಜ್ಞಾನಾಮೃತ ಸಂಸ್ಥೆಯು ಪ್ರಸ್ತುತವಾಗಲಿ, ಮುನ್ನಡೆಯಲಿ ಎನ್ನುವ ಮಾತುಗಳೊಂದಿಗೆ ಶುಭ ನುಡಿಗಳ ಜೊತೆಗೆ ನಮಗೆ ಶುಭವನ್ನು ಹಾರೈಸಿದ್ದಾರೆ ಶ್ರೀಮತಿ ಜಯಶ್ರೀ ಮೇಡಮ್. ಇವರಿಗೆ ವಂದಿಸ್ತೇನೆ. ಇನ್ನೀಗ ಇನ್ನೋರ್ವ ಅಭ್ಯಾಗತರು ಆಗಿರುವಂಥ ಶ್ರೀ ವಾಸುದೇವಾಚಾರ್ಯ ಕಟ್ಲ, ಇವರು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿ ಕೂಡ ಆಗಿದ್ದಾರೆ. ಹಾಗೆ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಸಮನ್ವಯಗೊಳಿಸ್ತಾ ತಮ್ಮ ಸೇವೆಯನ್ನು ನಾಡಿಗೆ ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತೇನೆ. ವೇದಿಕೆ ಡುಪ್ಪನ ಮಾತ ಗಣ್ಯರಿಗಳ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಕೊರೊಂದುಲ್ಲೆ. ಎನ್ಕೆ ಡಾಕ್ಟರ್ ದಿನಕರ ಪಚ್ಚನಾಡಿ ಮೇರಿಯನ್ನ ಯಕ್ಷಗಾನದ ಗುರುಕುಲು ಇಂಕ್ ಯಕ್ಷಗಾನಡೊಂಜಿ ಗೆಜ್ಜೆ ಕಟ್ಟರೆ ಕಲ್ಪಾಯನ ಗುರುಕುಲ್ ಪಂಡ ದಿನಕರ ಪಚ್ಚನಾಡಿ ಅಂಚನೆ ನೆತ್ತ ಈ ಜ್ಞಾನಾಮೃತ ಮಂಗಳೂರು ನೆತ್ತ ಅಧ್ಯಕ್ಷನಾಯನಂಚಿನ ಶ್ರೀ ಲಿಂಗಪ್ಪ ಸೀತಾದೇವಿ ಮೇರ್ಲ ಎನ್ನ ಒಂಜಿ ಆಪ್ತ ಮಿತ್ರರಾದ ಸುಮಾರು ವರ್ಷ ನೋಟಿಗೆ ಒಡನಾಡಲು ಉಂಡು. ಅಂಚನೆ ಈ ಒಂಜಿ ಜ್ಞಾನಾಮೃತ ಮಂಗಳೂರು ಎಡ್ಡೆಡ್ಡೆ ಕೆಲಸ ಮಂತದುಂಡು. ಇಂಕಲ ಯಾನು ಉಪ್ಪುನು ಸುರತ್ಕಲ್ಡಾನ್ಲ ಸುರತ್ಕಲ್ಲ ಕೆಲವು ಕಾರ್ಯಕ್ರಮ ಕೊಡ್ತೇರು ಮಕ್ಕಳು. ಅಂಚಾದ 10 ವರ್ಷದಿಂಚಿ ಯಾನು ಮಕ್ಕಳನ್ನ ಕೆಲವು ಕಾರ್ಯಕ್ರಮಗಳನ್ನು ತೂತೆ ಎಡ್ಡೆಡ್ಡೆ ಕಾರ್ಯಕ್ರಮಗಳು ಮಲ್ತೀರಿ. ಅಂಚಿನ ಎಡ್ಡೆ ಕಾರ್ಯಕ್ರಮ ನಾನೆಲ್ಲ ಮಲ್ತದ್ದು ಈ ಒಂಜಿ ಸಂಸ್ಥೆ ಎಡ್ಡೆ ಉತ್ತರೋತ್ತರ ಅಭಿವೃದ್ಧಿ ಆದ ಮಾತೆರೆಗೆಲ್ಲ ನಿರ್ದ ಒಂಜಿ ಉತ್ತಮವಾಯಿನ ಒಂಜಿ ಐಟ್ ಒಂಜಿ ಸೇವೆ ತಿಕ್ಕುನಂಚಿನ ಒಂಜಿ ಸೌಭಾಗ್ಯ ತಿಕ್ಕಡ ಬಂದು ಯಾನು ಆಶಿಸೊಂದುಲ್ಲೆ. ಅಂಚನೆ ಈ ಒಂಜಿ ಕಾರ್ಯಕ್ರಮ ಒಂದೊಂಜಿ ಮಲ್ಲ ಕಾರ್ಯಕ್ರಮ ಎಂಕೊಂಜಿ ಮಲ್ಲ ಕಾರ್ಯಕ್ರಮಗಳು ಎತ್ತಿದ್ದು ಈ ಒಂಜಿ ಕಾರ್ಯಕ್ರಮ ಎಂಕ್ ಉಪ್ಪೆರೆ ಒಂಜಿ ಅನುವು ಮಲ್ತು ಕೊರ್ನಂಚಿನ ಈ ಒಂಜಿ ಮಾತೆರೆಗಳ ಯಾನೊಂಜಿ ಧನ್ಯವಾದನ ಕೊರೊಂದುಲ್ಲೆ. ನಮಸ್ತೆ. ಶುಭಾಶಯದ ಮಾತುಗಳನ್ನು ಆಡಿರುವಂಥ ಚಿತ್ರ ಕಲಾವಿದರು ಹಾಗೆ ಯಕ್ಷಗಾನ ಕಲಾವಿದರು ಆಗಿರುವಂಥ ಶ್ರೀ ವಾಸುದೇವಾಚಾರ್ಯ ಕಟ್ಲ ಇವರಿಗೆ ವಂದಿಸ್ತೇನೆ. ಇನ್ನೀಗ ಕೊನೆಯ ಅಂಗವಾಗಿ ನಮ್ಮ ಜ್ಞಾನಾಮೃತ ಮಂಗಳೂರು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಲಿಂಗಪ್ಪ ಸೀತಾದೇವ್ ಅವರಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಹಾಗೆ ಈ ಕಾರ್ಯಕ್ರಮದ ಔಪಚಾರಿಕವಾಗಿ ಧನ್ಯವಾದವನ್ನು ಕೂಡ ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೆ. ವೇದಿಕೆಯಲ್ಲಿರುವಂಥ ಗಣ್ಯರೇ, 5 ದಿವಸಗಳ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ 6ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭದಲ್ಲಿದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಜಯಶ್ರೀ ಮೇಡಮ್ ಅವರು ಉದ್ಘಾಟಿಸಿದ್ದಾರೆ. ಪ್ರಾಯಶಃ ಬಹಳ ಒಳ್ಳೆಯ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಜಯಶ್ರೀ ಮೇಡಮ್ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆರಂಭಗೊಳಿಸೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಕೆಲವು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿದ್ದ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಂಗೀತ ರಂಗದಲ್ಲಿ ಕೂಡ ಬಹಳ ಸಾಧನೆಯನ್ನು ಮಾಡಿದಂಥ ಒಬ್ಬ ಮಹಿಳೆ ಇವತ್ತು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ನಮ್ಮವರೇ ಅಂತ ಹೇಳಿದರೆ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮನ್ನು ಜೊತೆಗೂಡಿದಂಥ
ನಮ್ಮ ನಮ್ಮ ಮಿತ್ರರು ಶ್ರೀ ವಾಸುದೇವ ಆಚಾರ್ ಕಟ್ಲ, ಇವರು ಯಕ್ಷಗಾನ ವೇಷವನ್ನು ಕೂಡ ಮಾಡ್ತಾರೆ, ಹವ್ಯಾಸಿ ವೇಷಧಾರಿ ಇವರು. ಅದೇ ರೀತಿ ವಿವಿಧ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಸಂಘಟನೆಯನ್ನು ಕೂಡ ಮಾಡಿದವರು ಕೂಡ. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆ ತುಂಬ ಸಂತೋಷದಿಂದಿದೆ. ಹಾಗೆ ನಮಗೆ ಒಳ್ಳೆಯ ನುಡಿಗಳನ್ನು ಅವರು ಹೇಳಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮ್ಮವರೇ, ಆದರೆ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಸಂಯೋಜಿಸಿದಂಥವರು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ. ಅವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ಬಹುಶಃ ಮುಂದಿನ ಭಾಗದಲ್ಲಿ ಅವರು ಸಂವಾದದಲ್ಲಿ ಕೂಡ ತನ್ನ ಪಾತ್ರವನ್ನು ಮಾಡಲಿಕ್ಕಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಸಂಯೋಜಿಸಿದ ಕಾರಣ ಈ 5 ದಿವಸಗಳ ಕಾಲ ಎಲ್ಲ ಶ್ರೋತೃಗಳು ಅದನ್ನು ಆನಂದಿಸಿದ್ದಾರೆ. ಮಾತ್ರವಲ್ಲ, ನಮಗೆ ಹಲವಾರು ಮಂದಿ ಇತರರು ಕೂಡ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ದಿನಕರ್ ಪಚ್ಚನಾಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಆದರೆ ಈ ಕಾರ್ಯಕ್ರಮವನ್ನು ನಾವೇ ಸಂಯೋಜಿಸಿದರೆ ಬಹುಶಃ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸುವುದಕ್ಕೆ ಆಗ್ತಿರಲಿಲ್ಲ. ಕಾರಣ ಈಗಿನ ಈ ಪರಿಸ್ಥಿತಿಯಲ್ಲಿ ನಾವು ಈ ರೀತಿಯಾಗಿ ನಾವು ಅಂದರೆ ಟೌನ್ ಹಾಲಲ್ಲಿ ನಾವು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಾಗಿ ನಾವು ಹೊಸಕುರಲ್ ಇವರ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣರು ಅದರ ಮುಖ್ಯಸ್ಥರಾದಂಥ ವಿದ್ಯಾಧರ್ ಶೆಟ್ಟಿಯವರು. ಅವರಿಗೆ ಮಾತ್ರವಲ್ಲ, ಅವರ ಹಿಂದೆ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡುವ ಅವರ ತಾಂತ್ರಿಕ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದೆ ಸಂವಾದ, ಕಾವ್ಯ, ಕಲರವ ಕಾರ್ಯಕ್ರಮದ 6ನೇ ಎಸಳು. ಅದರಲ್ಲಿ ಸಂಜೀವಕ ಮಣಿ, ಜೈಮಿನಿ ಭಾರತದ ಲಕ್ಷ್ಮೀಶ ಕವಿ ಕಾವ್ಯ, ಮಹಾಕಾವ್ಯ ಜೈಮಿನಿ ಭಾರತ, ಅದರ ಆಯ್ದ ಭಾಗವನ್ನು ಇವತ್ತು ನಾವು ಸಂವಾದ ರೂಪದಲ್ಲಿ ಮತ್ತು ಗಾಯನ ರೂಪದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಸಹಕರಿಸುವ ಎಲ್ಲ ಕಲಾವಿದರು, ವಿದ್ಯಾಧರ್ ಶೆಟ್ಟಿ, ದಿನಕರ್ ಎಸ್ ಪಚ್ಚನಾಡಿ, ತೋನ್ಸೆ ಪುಷ್ಕಳ್ ಕುಮಾರ್ ಹಾಗೂ ಶಿವಪ್ರಸಾದ್ ಎಡಪದವ್, ಇವರಿಗೆಲ್ಲ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿರುವಂಥ ಜ್ಞಾನಾಮೃತ ಮಂಗಳೂರು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಲಿಂಗಪ್ಪ ಸೀತಾದೇವ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನೀಗ ಪ್ರಸ್ತುತವಾಗಲಿದೆ 6ನೆಯ ಕಾರ್ಯಕ್ರಮವಾಗಿ ಕವಿ ಲಕ್ಷ್ಮೀಶ ಅವರ ಮಹಾಕಾವ್ಯ ಜೈಮಿನಿ ಭಾರತದಿಂದ ಆಯ್ಕೆ ಮಾಡಿರುವಂಥ ಭಾಗ ಸಂಜೀವಕ ಮಣಿ. ಕವಿ ಸಮನ್ವಯ ನುಡಿ ಶ್ರೀ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಇವರು. ಹಾಗೆಯೇ ಪಾತ್ರವರ್ಗದಲ್ಲಿ ಶೇಷ ಪಾತ್ರವನ್ನು ನಾನು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಮತ್ತು ಧೃತರಾಷ್ಟ್ರ ಪಾತ್ರವನ್ನು ಸುನಿಲ್ ಕುಮಾರ್ ಪಲ್ಲಮಜಲು, ಹಾಗೆಯೇ ಗಾಯನದಲ್ಲಿ ತೋನ್ಸೆ ಪುಷ್ಕಳ್ ಕುಮಾರ್ ಹಾಗೂ ಶಿವಪ್ರಸಾದ್ ಎಡಪದವ್. ಇನ್ನೀಗ ಕಾರ್ಯಕ್ರಮ ಆರಂಭವಾಗಲಿದೆ. ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀವರ್ವಿನಂಬಕ ಚಕೋರಕಂ ಶ್ರೀವರ್ವಿನಂಬಕ ಚಕೋರಕಂ ಪಡೆಯ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ ಜಗದೀವಲಯದ ಮಲ ಸೌಭಾಗ್ಯ ರತ್ನಾಕರು ಜಗದೀವಲಯದ ಮಲ ಸೌಭಾಗ್ಯ ರತ್ನಾಕರಂ ಬೆರ್ಚಿನ್ಯೂ ಮೇಲೆ ಮರಿಯೇ ಬೆರ್ಚಿನ್ಯೂ ಮೇಲೆ ಮರಿಯೇ ಆವಗಂ ಸರಸ ಕರುಣಾಮೃತದ ಆವಗಂ ಸರಸ ಕರುಣಾಮೃತದ ಕಲೆಗಳಿಂದೀ ವಿದೆರೆ ನಗೆಯ ಬೆಳುದಿಂಗಳು ಬಸರಿಸುವ ದೇವಪುರ ನಿಲಯ ಲಕ್ಷ್ಮೀ ರಮಣನಾಸ್ಯ ಕಲೆ
ಬೆಳುದಿಂಗಳು ಪಸರಿಸುವ ದೇವಪುರ ನಿಲಯ ಲಕ್ಷ್ಮೀ ರಮಣನಾಸ್ಯ ಚಂದ್ರಾನಂದಮೇ ಮಗಿಯಲಿಯೇ ದೇವಪುರ ನಿಲಯ ಲಕ್ಷ್ಮೀ ರಮಣನಾಸ್ಯ ಚಂದ್ರಾನಂದಮೇ ಮಗಿಯಲಿ ಲಕ್ಷ್ಮೀ ದೇವಿಯ ನೇತ್ರಗಳೆಂಬ ಚಕೋರ ಪಕ್ಷಿಗಳು ಆನಂದವಾಗುವಂತೆ, ಭಕ್ತರ ಸಮೂಹದ ಹೃದಯ ಕಮಲಗಳು ಅರಳುವಂತೆ, ಭೂಮಂಡಲದ ಸೌಭಾಗ್ಯ ಸಮುದ್ರವೇ ಮೆರೆದಪವಂತೆ, ಯಾವಾಗಲೂ ಕರುಣಾಮೃತದ ಕೃತಿಗಳಿಂದ ತುಂಬಿದ ಎಳೆ ನಗೆಯೆಂಬ ಬೆಳದಿಂಗಳನ್ನು ಪಸರಿಸುವಂತಹ ದೇವಪುರ ವಾಸಿಯಾದಂತಹ ಲಕ್ಷ್ಮೀ ರಮಣನ ಮುಖವೆಂಬ ಕಮಲವು ನಮಗೆ ಆನಂದವನ್ನು ಕೊಡುವಂತಾಗಲಿ, ಮುಖವೆಂಬ ಚಂದ್ರನು ಆನಂದವನ್ನು ನೀಡುವಂತಾಗಲಿ. ಇದು ಲಕ್ಷ್ಮೀಶ ಕವಿಯ ಪ್ರಾರ್ಥನೆ. ತನ್ನ ಪ್ರಾರ್ಥನೆಯಲ್ಲಿ ಉಪಮೆಗಳಿಂದ ತುಂಬಿದ ಅಲಂಕಾರವನ್ನು ನೀಡುವಂತಹ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಎಂಬ ಹೆಗ್ಗಳಿಕೆಯ ಅನ್ವರ್ಥ ಬಿರುದೂ ಇದೆ. 16ನೇ ಶತಮಾನದಲ್ಲಿ ಪ್ರಸಿದ್ಧವಾದಂತಹ ಕವಿ ಲಕ್ಷ್ಮೀಶ ಹಾಸನ ಜಿಲ್ಲೆಯ ಕಡೂರಿನ ಸಮೀಪದ ದೇವನೂರು ಲಕ್ಷ್ಮೀಶನ ಸ್ಥಳವೆಂದು ತಿಳಿದು ಬರುತ್ತದೆ. ಲಕ್ಷ್ಮೀಶ ಕವಿಗೆ ಕರ್ನಾಟಕ ಕವಿ ಚೂತ ವನ ಚೈತ್ರ ಎಂಬ ಬಿರುದೂ ಇದೆ. ಈ ಎಲ್ಲ ಗೌರವವನ್ನು ಪಡೆದಂತಹ ಲಕ್ಷ್ಮೀಶನು ತನ್ನ ಹೆಗ್ಗಳಿಕೆಯ ಮಾತುಗಳಿಂದ ಪದಲಾಲಿತ್ಯ, ಅಲಂಕಾರಗಳು, ಶಬ್ದಾಲಂಕಾರಗಳು, ಸೌಮ್ಯ ವರ್ಣನೆಗಳು ಲಕ್ಷ್ಮೀಶನ ಕಾವ್ಯ ಪ್ರತಿಭೆಗೆ ಸಾಕ್ಷಿಯಾಗಿವೆ. ವೀರರಸ ಪ್ರಧಾನವಾದಂತಹ ಕಾವ್ಯವಾದರೂ ನವರಸಗಳ ವರ್ಣನೆ ಕಾವ್ಯದಲ್ಲಿ ಕಂಡುಬರುತ್ತದೆ. ಸಂಸ್ಕೃತದಲ್ಲಿನ ಜೈಮಿನಿ ಭಾರತವನ್ನು ಕನ್ನಡದಲ್ಲಿ ಸುಂದರವಾಗಿ ವಾದಕ ಷಟ್ಪದಿಯಲ್ಲಿ ಪ್ರಸ್ತುತಪಡಿಸಿದಂತಹ ಮಹಾಕಾವ್ಯವಿದು. ಪಾಂಡವರ ಅಶ್ವಮೇಧದ ಕಥೆಯೇ ಇಲ್ಲಿ ಪ್ರಾಮುಖ್ಯವಾಗಿದೆ. ಸುಧರ್ಮನ ಕತೆ, ಬಪ್ರವಾಹನನ ಕತೆ, ಸೀತಾ ಪರಿತ್ಯಾಗ, ಲವಕುಶರ ಕತೆ, ಮಯೂರಧ್ವಜನ ಕತೆ, ಚಂದ್ರಹಾಸನ ಚರಿತ್ರೆ, ಹೀಗೆ ಹಲವು ಕಥೆಗಳಿಂದ ಸ್ವಾರಸ್ಯವಾದ ಸನ್ನಿವೇಶಗಳನ್ನು ಈ ಆಖ್ಯಾನ ಹೊಂದಿದೆ. ಪ್ರಸ್ತುತ ಇಂದು ಬಪ್ರವಾಹನನ ಕಥೆಯ ಕೊನೆಯ ಸನ್ನಿವೇಶವನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ. ಇಂದಿನ ಆಖ್ಯಾನದ ಪ್ರಸಂಗ ಸಂಜೀವಕ ಮಣಿ. ಈ ಸಂಜೀವಕ ಮಣಿಯ ಅಗತ್ಯವೇನು, ಈ ಕಥೆಯ ಹಿನ್ನೆಲೆ ಏನು ಎನ್ನುವುದನ್ನು ಕಥಾರಂಭದ ಹಿನ್ನೆಲೆಯಾಗಿ ಕಥಾ ಪ್ರವೇಶವನ್ನು ಈಗ ಮಾಡೋಣ. ಇಂತೆಂದಲೂ ಬಳಿಕ ಪುಂಡರೀಕನು ಇಂತೆಂದಲೂ ಬಳಿಕ ಪುಂಡರೀಕನು ಚಿಂತಿಸುವಿನಂಬಂದಿದೇಕೆ ಭರಿಸಿದೆಯನಲ ಇಂತೆಂದಲೂ ಬಳಿಕ ಪುಂಡರೀಕನು ಚಿಂತಿಸುವಿನಂಬಂದಿದೇಕೆ ಭರಿಸಿದೆ ಎನಲನಂತನಲ್ಲಿಗೆ ಹೋಗಿ ನಿನ್ನ ತನುಜಯ ಕರ್ಣದ ರಂಕ ದುಡಿದಿವಿಗಳಿದ ಕುಂತಿ ಕುಮಾರಕವು ತನ್ನ ರಮಣವು ಕುಂತಿ ಕುಮಾರಕವು ತನ್ನ ರಮಣವು ಬದುಕುವಂತಮೃತ ಸಂಜೀವಕದ ಮಣಿಮಣಿಯುವುದೆಂದು ಬದುಕುವಂತಮೃತ ಸಂಜೀವಕದ ಮಣಿಯ ನೀವುದೆಂದರಿಸದ ಕಿಲ ವೃತ್ತಾಂತಮಂ ಬೇದನ್ ಅಖಿಲ ವೃತ್ತಾಂತಮಂ ಬೇದದಂ ಕೊಂಡು ಬಾ ಅದಂ ಕೊಂಡು ಬಾ ನಡೆಯಂದಳು ನಡೆಯಂದಳು. ಮಣಿಪುರದ ಒಡೆಯ ಬಬ್ರುವಾಹನ ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ. ಆದರೆ ಹಿಂದೆ ಅರ್ಜುನ ಅಶ್ವಮೇಧದ ನಿಮಿತ್ತ ನೀಲಧ್ವಜನ ಪುರಕ್ಕೆ ಬಂದು ಅಲ್ಲಿ ನೀಲಧ್ವಜನನ್ನು ಸೋಲಿಸಿದಾಗ ಆತನ ಹೆಂಡತಿ ಅರ್ಜುನನ ಮೇಲಿನ ಹಗೆಯಿಂದ ಜ್ವಾಲೆಯು ಗಂಗಾದೇವಿಯ ಮೂಲಕವಾಗಿ ಶಾಪ ಕೊಡಿಸುವುದಕ್ಕೆ ಕಾರಣವಾಗುತ್ತಾಳೆ, ನಿಮಿತ್ತವಾಗುತ್ತಾಳೆ. ತನ್ನ ಮಗ ಭೀಷ್ಮನ ಸಾವಿಗೆ ಅರ್ಜುನನೇ ಕಾರಣ ಎಂದು ಕೋಪಗೊಂಡ ಗಂಗೆ ಅರ್ಜುನನು ತನ್ನ ಮಗನ ಕೈಯಿಂದಲೇ ಹತನಾಗಲಿ ಎನ್ನುವ ಶಾಪವನ್ನು ಕೊಡುತ್ತಾಳೆ.
ಹೀಗೆ ಶಾಪವನ್ನು ಪಡೆದಂತಹ ಅರ್ಜುನ ತನ್ನ ಅಶ್ವಮೇಧದ ಸಂದರ್ಭದಲ್ಲಿ ಮತ್ತೆ ಮರಳಿ ಅಶ್ವಮೇಧ ಯಾಗದ ನಿಮಿತ್ತವಾಗಿ ಮಣಿಪುರವನ್ನು ಪ್ರವೇಶಿಸುತ್ತಾನೆ. ಇಲ್ಲಿ ಮಣಿಪುರವನ್ನು ಪ್ರವೇಶಿಸಿದಂತಹ ಅರ್ಜುನನಿಗೆ ಬಬ್ರುವಾಹನ ಎದುರಾಗುತ್ತಾನೆ. ಅಶ್ವಮೇಧದ ಕುದುರೆಯನ್ನು ಬಿಡಿಸಲೋಸುಗ ಅರ್ಜುನ ಮತ್ತು ಬಬ್ರುವಾಹನ ಎದುರು ಬದುರಾಗಿ ಯುದ್ಧಕ್ಕೆ ನಿಲ್ಲುತ್ತಾರೆ. ಇಂತಹ ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಬಬ್ರುವಾಹನನ ಕೈಯಿಂದ ಅರ್ಜುನ ಹತನಾಗುತ್ತಾನೆ. ಈ ಸಂದರ್ಭದಲ್ಲಿ ತನ್ನ ಪತಿಯಾದಂತಹ ಅರ್ಜುನ ಮರಣವನ್ನು ಪಡೆದ ಹತನಾದ ಅದು ಮಗನಿಂದ ಎಂದು ತಿಳಿದಾಗ ಚಿತ್ರಾಂಗದೆ ತುಂಬ ಅಳುತ್ತಾಳೆ, ದುಃಖಿಸುತ್ತಾಳೆ. ಇಲ್ಲಿಗೆ ಬಂದಂತಹ ಉಲೂಪಿ ಅರ್ಥಾತ್ ಅರ್ಜುನನ ಮತ್ತೋರ್ವ ಹೆಂಡತಿ ಶೇಷಕುಮಾರಿ ಉಲೂಪಿ ಚಿತ್ರಾಂಗದೆಯನ್ನು ಸಮಾಧಾನಪಡಿಸಿ ಪುಂಡರೀಕ ಎನ್ನುವಂತಹ ಸರ್ಪವನ್ನು ಕರೆದು ಪಾತಾಳ ಲೋಕಕ್ಕೆ ಅರ್ಥಾತ್ ನಾಗಲೋಕಕ್ಕೆ ಹೋಗಿ ಶೇಷನಿಂದ ಶೇಷಮಣಿ ಅರ್ಥಾತ್ ಸಂಜೀವಕ ಮಣಿಯನ್ನು ತರಲು ತನ್ನ ಕರ್ಣ ಕಂಠಾಭರಣಗಳ ಗುರುತನ್ನು ನೀಡಿ ಪುಂಡರೀಕನನ್ನು ನಾಗಲೋಕಕ್ಕೆ ಕಳುಹಿಸಿಕೊಡುತ್ತಾಳೆ. ನಾಗಲೋಕವನ್ನು ಪ್ರವೇಶ ಮಾಡಿದಂತಹ ಪುಂಡರೀಕ ಶೇಷರಾಜಂ ಬಳಿಕ ತನ್ನ ತನುಜೆಯ ಕರ್ಣಭೂಷಣವನ ತನ್ನ ತನುಜೆಯ ಕರ್ಣಭೂಷಣವನ ಕಂಠಸೂತ್ರಮಂ ಕಂಡೋ ಸಂತೋಷವರ್ಜಿತನಾಗಿ ಹೊರೆಯೊಳಿಗ ತಕ್ಷಕಾದ್ಯಕೀಪತಿಗಳ ನೋಡುತ್ತಗ ಸಂತೋಷವರ್ಜಿತನಾಗಿ ಹೊರೆಯೊಳಿಗ ತಕ್ಷಕಾದ್ಯಕೀಪತಿಗಳ ನೋಡುತ್ತ ದೋಷಮೇ ನಿನಗೆ ಮಣಿಯವು ಕೊಡುವೆ ವೈಸಲೆ ವಿಶೇಷ ಫಲಮಹುದೋ ದೋಷಮೇ ನಿನಗೆ ಮಣಿಯವು ಕೊಡುವೆ ವೈಸಲೆ ವಿಶೇಷ ಫಲಮಹುದು ಆರ್ಜಿಸಿದ ವಸ್ತು ಲೋಕರಭಿಲಾಷೆಗಾದೊಡೆಗೆ ಆರ್ಜಿಸಿದ ವಸ್ತು ಲೋಕರಭಿಲಾಷೆಗಾದೊಡೆ ಪಾರ್ಥನುತ್ತಮಂ ವೈಷ್ಣವಂ ಜಾಮಾದನೆ ಮಗೆಂದಗೋ ಪಾರ್ಥನುತ್ತಮಂ ವೈಷ್ಣವಂ ಜಾಮಾದನೆ ಮಗೆಂದಗೋ ಜಾಮಾತ ನೆಮಗೆಂದನು ನಾಗಲೋಕದ ಅರಮನೆಯ ಹರಿವಿಸ್ತರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನೇ ಅನಂತ ಶೇಷ. ಈ ಸಂದರ್ಭದಲ್ಲಿ ಮೇಲ್ಲೋಕದಿಂದ ಯುದ್ಧ ಬಂದವನೇ ಪುಂಡರೀಕ ನನ್ನ ಸಮಕ್ಷಕ್ಕೆ ಬಂದ. ತನುಜೆಯಾಗಿರುವಂತಹ ಉಲೂಪಿ ಕೊಟ್ಟಿರುವಂತಹ ಕರ್ಣಾಭರಣವನ್ನು ಹಾಗೆಯೇ ಕಂಠಸೂತ್ರವನ್ನು ಕುಲುಕಾಗಿ ನೀಡುತ್ತಾ ಒಂದು ವಿಚಾರವನ್ನು ಕೇಳಿದನಲ್ಲ. ಪಾರ್ಥನು ಹಸುನೀಗಿದ್ದಾನೆ, ಅವನನ್ನು ಮತ್ತೆ ಜೀವಂತಗೊಳಿಸಬೇಕಾದರೆ ಸಂಜೀವಕದ ಮಣಿ ಬೇಕು. ಅದಕ್ಕಾಗಿಯೇ ಉಲೂಪಿ ಹೇಳಿದ ಮಾತಿನಂತೆ ನಾನೇ ಬಂದವನಿದ್ದೇನೆ, ನೀಡಬೇಕು ಎಂದು ಕೇಳಿದಾಗ ನನಗೆ ಸಂತೋಷವೇ ಆಯಿತು. ಪರೋಪಕಾರಕ್ಕಾಗಿ ಸಂಜೀವಕದ ಮಣಿ ಉಪಯೋಗವಾಗುತ್ತದೆ ಎನ್ನುವಾಗ ನಿಜವಾಗಿಯೂ ಸಂತೃಪ್ತಿ ಅಲ್ಲದೆ ಮತ್ತೇನು. ಅದೂ ಅಲ್ಲದೆ ಅರ್ಜುನ ಯಾರು,
ನನ್ನ ಮಗಳ ಗಂಡ ಅಳಿಯನಲ್ಲವೇ? ಆ ಕಾರಣದಿಂದಾಗಿ ಅಳಿಯನ ಏಳಿಗೆಗಾಗಿ, ಅಳಿಯನನ್ನು ಮತ್ತೆ ಬದುಕಿಸುವುದಕ್ಕಾಗಿ, ಸಂಜೀವಕರ ಮಣಿಯನ್ನು ಕೊಡುವುದಕ್ಕಾಗಿ ಮನಸಾರೆ ಮುಂದಾಗಿದ್ದೇನೆ. ಕೇಳಿದು ಮಾನದು ತಮ ತಮಗೆ ನಿಖಿಲ ಸರ್ಪಾಳಿ ಚಿಂತಿಸೆ, ಕೇಳಿದು ಮಾನದಿ ತಮ ತಮಗೆ ನಿಖಿಲ ಸರ್ಪಾಳಿ ಚಿಂತಿಸೆ, ಬಳಿಕ ಧೃತರಾಷ್ಟ್ರನೆಂಬ ದುರ್ವ್ಯಾಲಪತಿ ನುಡಿದ ನೆಲೆ ನಾಗೇಂದ್ರ. ಸರ್ಪರಾಜ, ಏನಾಗೇಂದ್ರ ತಮ್ಮ ಸರಕ್ಕೆ ಬೇಹುದನನ್ಯರ ವೇಳೆಗಿತ್ತೊಡೆ ಮುಂದೇನು ಗತಿ? ನುಡಿದ ನೆಲೆ ನಾಗೇಂದ್ರ ತಮ್ಮ ವಸರಕ್ಕೆ ಬೇಹುದನನ್ಯರ ವೇಳೆಗಿತ್ತೊಡೆ ಮರಳಿ ಬಂದ ಪುದೇ ಮಾನವರ್ ಕೂಳರ್ ಕೃತಜ್ಞರುಪಕಾರನಂ ಬಲ್ಲರೆ. ಮಾನವರ್ ಕೂಳರ್ ಕೃತಜ್ಞರುಪಕಾರನಂ ಬಲ್ಲರೆ. ವ್ರತ ಆಲೋಚನೆಗಳೇ ತಕ್ಕಿದಕ್ಕೆ, ವ್ರತ ಆಲೋಚನೆಗಳೇ ತಕ್ಕಿದಕ್ಕೆ ಮಣಿಯಂ ಕೊಡದಿಲ್ಲ ನೆನೆ ಪಣಿ ಪಣಿಂಚಂದನು, ಮಣಿಯಂ ಕೊಡದಿಲ್ಲ ನೆನೆ ಪಣಿ ಪಣಿಂಚಂದನು ಇಂಚಂದನು. ನಾಗೇಂದ್ರ, ಧೃತರಾಷ್ಟ್ರ ಪುಂಡರೀಕ ಬಂದೊರೆದಂತಹ ಮಾತುಗಳನ್ನು ಕೇಳಿ ತುಂಬಿದ ಈ ಸಭೆಯ ಮಧ್ಯದಲ್ಲೇ ನಾವೆಲ್ಲರೂ ಇರುತ್ತ ಈ ಮಣಿಯನ್ನು ಕೊಡಬೇಕು ಅಂತ ನೀನು ಮುಂದಾಗುತ್ತಾ ಇದ್ದೀಯಲ್ಲ. ಆದರೆ ನಾವೆಲ್ಲರೂ ಇಲ್ಲಿಗೆ ಒಳಪಟ್ಟವರು. ನಮ್ಮ ಅಭಿಪ್ರಾಯವನ್ನು ನೀನು ರಕ್ಷಿಸಬೇಕಯ್ಯ. ಅಭಿಪ್ರಾಯ ಹೇಳುವುದಕ್ಕಿದೆಯೇ ಇಲ್ಲಿ? ನಿಮಗೆಲ್ಲರಿಗೂ ಕೇಳುವಂತೆ ನಾನಾಡಿದ ಮಾತುಗಳು. ಮಣಿಯನ್ನು ಕೊಡಬೇಕೆಂದು ನಿರ್ಧರಿಸಿದ್ದೇನೆ. ಆ ನಿರ್ಧಾರದ ಮೇಲೆ ಮತ್ತೆ ಅಭಿಪ್ರಾಯ ಇದೆ ಎಂದಾದರೆ ಕೇಳೋಣವಂತೆ. ಇಲ್ಲಿರುವಂತಹ ಸಂಜೀವಕ ಮಣಿ ಅದನ್ನು ಉಳಿಸುವಲ್ಲಿ ನೀನೊಬ್ಬನೇ ಅಲ್ಲ, ನಾವೆಲ್ಲರೂ ಹೊಣೆಗಾರರಾಗಿದ್ದೇವೆ. ನಮ್ಮದು ಒಕ್ಕೂಟ ತಾನೇ ಅಲ್ವೇ? ಈ ಕ್ಷೇತ್ರದ ರಕ್ಷಣೆಯನ್ನು ನಾವೆಲ್ಲರೂ ಒಗ್ಗೂಡಿಕೊಂಡೇ ಮಾಡುತ್ತಾ ಬಂದವರು. ಆದರೆ ಈ ಹೊತ್ತು ನಾವೆಲ್ಲರೂ ಶ್ರಮಿಸಿ ಉಳಿಸಿಕೊಂಡು ಬಂದಿರುವಂತಹ ಈ ಸಂಜೀವಕ ಮಣಿಯನ್ನು ಆ ಮರ್ತ್ಯಲೋಕದ ಮಾನವರಿಗೆ ನೀನು ದಾದಾಯ ರೀತಿ ಅಂತ ಆದರೆ ಬಹಳ ಆಶ್ಚರ್ಯ ಕಾಡ್ತಾ ಇದೆ ನಿನ್ನ ಮಾತುಗಳಲ್ಲಿ. ಎಂದು ನಮ್ಮ ಉಪಕಾರಕ್ಕೆ ಅವರು ಬಂದವರಲ್ಲ, ಸ್ವಾರ್ಥಕ್ಕಾಗಿ ಮಣಿಯನ್ನು ಕೇಳುತ್ತಾ ಇದ್ದಾರೆ. ಅಲ್ಲಿ ಅರ್ಜುನನ ಜೀವದ ರಕ್ಷಣೆಗಾಗಿ ಇದು ಬೇಕೇ ಹೊರತು ಮತ್ಯಾವುದಕ್ಕೂ ಅಲ್ಲ. ಭೂಲೋಕದ ಮಾನವರ ಬಗ್ಗೆ ನಿನಗೆ ಗೊತ್ತಿಲ್ಲವೇ ಹೇಳು? ಧರ್ಮ ಅಧರ್ಮ ಇವುಗಳಾವುದನ್ನು ತಿಳಿಯದೆ ಮನಸ್ಸಿಗೆ ತೋಚಿದ್ದನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಾ ಬೆಳೀತಾ ಇದ್ದಾರೆ. ಹಾಗಾಗಿ ಅಲ್ವೇ ನಮ್ಮ ಕರ್ಮದ ಫಲದಿಂದಾಗಿ ಅವರು ಅಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಬಾಳ್ತಾ ಇರುವಂತದ್ದು. ಅದೆಲ್ಲ ನಮಗಾಗಲಿ ಅಥವಾ ಮೇಲಿನ ಲೋಕದವರಿಗಾಗಲಿ ಇದೆಲ್ಲ ಬಾಧಿಸಲ್ಪಡ್ತದೆ ಇಲ್ಲವಲ್ಲ. ಹೀಗೆ ಬದುಕುವಂತಹ ಸ್ವಾರ್ಥಿ ಮಾನವರಿಗೆ ನಮ್ಮ ಗಳಿಕೆ ಈ ಸಂಜೀವಕ ಮಣಿಯನ್ನು ನೀನು ಕೊಡುತ್ತೆ ಅಂತಾದ್ರೆ ಇದು ಸರಿಯಾದುದಲ್ಲ. ಅವರು ಸ್ವಾರ್ಥಕ್ಕಾಗಿ ಕೇಳುತ್ತಾ ಇದ್ದಾರೆ. ಅದು ಒಮ್ಮೆ ಕೈ ತಪ್ಪಿ ಹೋದರೆ ಮತ್ತೆ ಹಿಂದೆ ಸೇರಿತು ಎನ್ನುವಂತಹ ಭರವಸೆ ನನಗಿಲ್ಲ. ಹಾಗಾಗಿ ಕೊಡಬಾರದು ಎನ್ನುವಂತಹ ಭಿನ್ನವಾದ ನಾಡಿನವರ ಬಗ್ಗೆ ಇಷ್ಟು ಕಠೋರವಾದಂತಹ ಮಾತುಗಳೇ ಹೌದು. ಮನೆಯುಳೋರ್ವರುಂಟು ಪರಪೀಡೆಗಳು ಗದೆ ವಕ್ರಗತಿಯಿಂದ ನಡೆವ ಪರಪೀಡೆಗಳು ಗದೆ ವಕ್ರಗತಿಯಿಂದ ನಡೆವ ಕಡುಗೇಡಿಗ ನಿಮ್ಮಂತೆ ಶಿವ ಶಿವ ಪ್ರಾಣಿಗಳು ದುಃಖಾತರಾಗಿ ಬಂದು ಶಿವ ಶಿವ ಪ್ರಾಣಿಗಳು ದುಃಖಾತರಾಗಿ ಬಂದು ಬೇಡ
ಕೆಡೆ ನೋಡುವವನಧಿಕನೇ ಬೇಡಿಗೊಡೆ ತನಗುಳ್ಳ ವಸ್ತುವಂ ಕೊಡದೆ ಕೆಡೆ ನೋಡುವವನಧಿಕನೇ ದದೀಜಿ ಶಿಬಿಗಳ ಮಾಗೆ ಕೋಡಿಯಾದುದೇ ಮಣಿಯ ನೀನು ಕೋಡಿಯಾದುದೇ ಮಣಿಯ ನೀವೆವು ಕಿರೀಟಿಗೆನೆ ಧೃತರಾಷ್ಟ್ರ ಇಂತೆಂದನು ಕಿರೀಟಿಗೆನೆ ಧೃತರಾಷ್ಟ್ರ ಇಂತೆಂದನು ನಾಡಿನವರ ಬಗ್ಗೆ ವಿಮರ್ಶೆಯನ್ನು ಮಾಡುತ್ತಾ ಕೆಟ್ಟವರಾಗಿದ್ದಾರೆ, ಸ್ವಾರ್ಥರಾಗಿದ್ದಾರೆ ಹೀಗೆನ್ನುವ ವ್ಯಾಖ್ಯಾನವನ್ನು ನೀನು ಮಾಡುತ್ತಾ ಇದ್ದೇವೆ. ಒಳಿತು ಕೆಡುಕು ಎನ್ನುವುದು ಲೋಕಲೋಕಗಳನ್ನು ಬಿಟ್ಟಿದೆಯೋ ಹೇಳು. ದೇವಾದಿ ದೇವತೆಗಳಲ್ಲೂ ಆ ರೀತಿಯ ಪ್ರವೃತ್ತಿಯನ್ನು ನಾವು ಕಾಣುತ್ತಾ ಇದ್ದೇವೆ. ನಮ್ಮ ಈ ನಾಗಲೋಕದಲ್ಲಾದರೂ ಅದಕ್ಕೇನು ಕಡಿಮೆ. ನಮ್ಮ ಒಳ್ಳೆಯ ಗುಣವನ್ನು, ನಮ್ಮ ಕೆಟ್ಟ ಗುಣವನ್ನು ನೋಡಿದವರು ಒಳ್ಳೆಯ ಗುಣವನ್ನು ಕಂಡಾಗ ಒಳ್ಳೆಯವರೆಂದು ಹೇಳಿದಾಗ, ಕೆಟ್ಟ ಗುಣವನ್ನು ಕಂಡಾಗ ಕೆಟ್ಟವರು ಎಂದು ಹೇಳುವುದಿಲ್ಲ. ದುರ್ವ್ಯಾಳ ಅಂದ್ರೆ ಏನು? ಕೆಟ್ಟ ಸಸ್ತ ಅಲ್ಲವೇ? ಹಾಗಾಗಿ ಕೆಟ್ಟದು ಒಳ್ಳೆಯದು ಎಲ್ಲ ಕಡೆಯಲ್ಲಿ ಇರುತ್ತದೆ. ನಾಡಿನಲ್ಲೂ ಕೂಡ ಕೆಟ್ಟವರಿದ್ದಾರೆ, ಊರಲ್ಲೂ ಕೂಡ ಕೆಟ್ಟವರಿದ್ದಾರೆ, ಮನೆಯೊಳಗೂ ಕೆಟ್ಟವರಿದ್ದಾರೆ. ಒಂದು ಮನೆಯಲ್ಲೇ ಎಲ್ಲರೂ ಒಗ್ಗೂಡಿ ಬಾಳುತ್ತಾರೆ ಎನ್ನುವ ವಿಶ್ವಾಸ ಎಲ್ಲಿದೆ ಹೇಳು? ಹಾಗಿರುವಾಗ ಶಾಸ್ತ್ರ ಸಂಕುಲವೇ ತುಂಬಿರುವಂತಹ ಇಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಬರುವುದು ಸಾಧುವೆ. ಆದರೆ ವಿಮರ್ಶೆ ಮಾಡಬೇಕಾಗುತ್ತೆ. ಕೈತಪ್ಪಿ ಹೋದೀತು ಎನ್ನುವಂತಹ ಭಯವನ್ನು ನೀನು ವ್ಯಕ್ತಪಡಿಸ್ತಾ ಇದ್ದೀಯ. ಯಾವುದಾದರೂ ಕೂಡ ನಮ್ಮಲ್ಲಿ ಉಳಿಯುವಂಥದ್ದು ಅದು ನಮ್ಮಲ್ಲಿಯೇ ಉಳಿಯುತ್ತದೆ. ವಿನಾಶವಾಗಿ ಹೋಗುವುದೋ ಕೈತಪ್ಪಿ ಹೋಗುವುದೋ ಅದು ನಾವೆಷ್ಟು ಕಾಪಿಟ್ಟರೂ ಕೂಡ ಅದು ತಪ್ಪಿಯೇ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಈಗ ಸಂಜೀವಕ ಮಣಿಯನ್ನು ನಾವು ಕೊಡುವಂತಹ ಉದ್ದೇಶವೇನು ಅದನ್ನು ಮೊದಲಾಗಿ ಅರ್ಥೈಸಿಕೊಳ್ಬೇಕು. ಹೆಚ್ಚು ಅಂದ್ರೆ ಅರ್ಜುನನ ಜೀವ ಉಳಿಸಬೇಕು ಅಷ್ಟೇ. ಅಷ್ಟೇ ಸೀಮಿತವಾದಂತಹ ಉದ್ದೇಶ ಇರುವುದು. ಅರ್ಜುನನಿಗೋ ಅಥವಾ ಇತರರಿಗೋ ಸಂಪತ್ತನ್ನು ತುಂಬಿಸುವುದಕ್ಕಾಗಿ ಈ ಮಣಿಯನ್ನು ಕೊಡುವುದಲ್ವಲ್ಲ. ಆ ಕಾರಣದಿಂದಾಗಿ ಒಬ್ಬನ ಜೀವವನ್ನು ಉಳಿಸುವಲ್ಲಿ ನಮ್ಮ ಸಂಜೀವಕದ ಮಣಿಯು ಸತ್ಪಾತ್ರವಾಗುತ್ತದೆ. ಅದರ ಯೋಗ್ಯತೆ, ಅದರ ನೆಗಳತೆಯಾಗಿ ನಮಗೆ ತಾನೆ. ಹಾಗಿರುವಾಗ ನಾವು ಕೊಡುವುದು ವಿಹಿತವೇ, ಅದು ಧರ್ಮವೇ ಆಗುತ್ತದೆ. ಶೇಷಮಣಿಯನ್ನು ನಾವು ಕೊಡುವುದರಿಂದ ನನಗಾಗಲಿ ನಿನಗಾಗಲಿ ಆಗುವಂತ ನಷ್ಟ ಏನು? ನಮ್ಮ ಜೀವಕ್ಕೆ ಏನಾದರೂ ಕೆಡುಕಾಗುತ್ತದೆ? ಇಲ್ಲ. ನಾವು ನಮ್ಮ ಜೀವಮಣಿಯನ್ನು ಕೊಡುವುದರ ಜೊತೆಗೆ ಇನ್ನೊಬ್ಬನ ಜೀವವನ್ನು ಭರಿಸುವ ತನಕ ಕಾರ್ಯಪ್ರವೃತ್ತರಾಗುವುದು ಒಳ್ಳೆಯದೋ, ಅಥವಾ ಈ ಜೀವಮಣಿಯನ್ನು ಕೊಡದೆ ಇನ್ನೊಬ್ಬನ ಆ ಕೆಡುಕನ್ನು ಮತ್ತೆ ಮತ್ತೆ ನೋಡುವುದು ಅಥವಾ ಕೆಡುಕು ಆಗೇ ಇರಲಿ ಎಂದು ಭಾವಿಸುವುದು ಅದು ಸರಿಯೋ? ನೀನೇ ವಿವೇಚಿಸು. ಅದೆಷ್ಟೋ ಆದರ್ಶಗಳು ನಮ್ಮ ಕಣ್ಣ ಮುಂದಿವೆ. ದದೀಚಿಯ ಬಳಿಗೆ ಹಿಂದೆ ದೇವತೆಗಳು ಹೋಗಿ ಆಯುಧಗಳನ್ನು ನ್ಯಾಸವಾಗಿ ಇಟ್ಟಿದ್ದು. ಆ ಆಯುಧಗಳೆಲ್ಲ ತುಕ್ಕು ಹಿಡಿಯಲಾರಂಭಿಸಿದಾಗ ದದೀಚಿ ಮುನಿಯನ್ನು ಉಳಿಬೇಕು ಎನ್ನುವಂತಹ ಉದ್ದೇಶದಿಂದ ಅದನ್ನೆಲ್ಲ ಕರಗಿಸಿ ಜಲವಾಗಿಸಿ ಅಭಿಮಂತ್ರಿಸಿ ಆಪೋಷಣ ಮಾಡಿಬಿಟ್ಟು ಕಾಲವೇ ಕಳೆದು ಹೋದಾಗ ದೇವತೆಗಳು ಮತ್ತೆ ಯುದ್ಧಕ್ಕಾಗಿ ಆಯುಧ ಬೇಕೆಂದಾಗ ತನ್ನ ಬೆನ್ನಿನ ಮೂಳೆಗಳಿಂದಲೇ ಬೇಕಾದ ಆಯುಧಗಳನ್ನು ಮಾಡಿಕೊಳ್ಳಿ ಎಂದು ಜೀವವನ್ನೇ ತ್ಯಾಗ ಮಾಡಿದಂತಹ ಮಹರ್ಷಿಯ ಕಥೆಯನ್ನು ನೀನೊಮ್ಮೆ ಜ್ಞಾಪಿಸ. ಬೇಡ, ಶಿಬಿಯ ಕಥೆಯನ್ನು ಜ್ಞಾಪಿಸ. ಪಾರಿವಾಳವನ್ನು ರಕ್ಷಿಸುವುದಕ್ಕಾಗಿ ಹತ್ತಿಗೆ ತನ್ನ ದೇಹದ ಮಾಂಸವನ್ನೇ ನೀಡಿದಂತಹ, ತನ್ನ ಜೀವದ ಅಂಗನ್ನೇ ತರೆದಂತಹ ಶಿಬಿಯ ಆ ಆದರ್ಶವು ನಮ್ಮ ಕಣ್ಣ ಮುಂದೆ ಇದೆ. ದದೀಚಿ ಲೋಕಕ್ಕೆ ಉಪಕಾರ ಮಾಡಿದ್ದಾನೆ. ಆತ ಆಯುಧವನ್ನಾಗಿ ಮಾಡಿಕೊಡುವುದಕ್ಕೆ, ಆಯುಧವನ್ನು ಕೊಡುವುದಕ್ಕೆ ತನ್ನ ದೇಹದ ಎಲುಬನ್ನು ಕೊಟ್ಟಿದ್ದಾನಂತ ಆದ್ರೆ ಅದರಿಂದ ಎಲ್ಲಾ ಲೋಕಗಳಿಗೂ ಕೂಡ ಪ್ರಯೋಜನವಾಗುತ್ತದೆ. ಇಲ್ಲಿ ಅರ್ಜುನ ಬದುಕಿ ಉಳಿದರೆ ನಮಗಾಗುವ ಪ್ರಯೋಜನವಾಗುವ
ತನ್ನ ದೇಹದ ಅಂಗ ಒಂದು ಅಸಹಾಯಕ ಪಾರಿವಾಳಕ್ಕೆ ಕೊಟ್ಟಿದ್ದಾನೆ ಹೊರತು ಇಂತಹ ಸ್ವಾರ್ಥಿ ಮಾನವರಿಗಾಗಲಿ ಅಥವಾ ಅರ್ಜುನನಂತಹ ಪರಾಕ್ರಮಿಗಲ್ಲೂ ಅಲ್ಲ. ಅರ್ಜುನನನ್ನು ನೀನು ಸ್ವಾರ್ಥಿ ಎಂದು ಯಾವ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳುತ್ತೀವಿ? ತ್ರೈಲೋಕ ವಿಜಯಿಯಾಗಿ ಮೆರೆದವನು, ಸೃಷ್ಟಿಗೆ ಅರ್ಜುನನು ಎನ್ನುವ ನೆಗಳತೆಗೆ ಪಾತ್ರನಾದ. ಈ ಲೋಕದಲ್ಲಿ ಸೃಷ್ಟಿ ಎಲ್ಲರೂ ಮಾಡ್ತಾರೆ, ಆದರೆ ಅರ್ಜುನ ಮಾಡಿದಂತಹ ಸೃಷ್ಟಿ ಏನು? ಶರದಿಗೆ ಸೇತುವೆ, ಸ್ವರ್ಗಕ್ಕೆ ಸೇತುವೆ, ಆಮೇಲೆ ಸಾಕ್ಷಾತ್ ಪರಮೇಶ್ವರನಿಂದಲೇ ಮೆಚ್ಚಿಸಿಕೊಂಡು ದಿವ್ಯವಾದಂತಹ ಅಸ್ತ್ರವನ್ನು ಪಡೆದ. ಹಾಗಿರುವಾಗ ಅರ್ಜುನನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ದುಡಿದಿದ್ದಾನೆ. ಮಾತ್ರವಲ್ಲ, ಧರ್ಮದ ಸಂರಕ್ಷಣೆಗಾಗಿ ಹೋರಾಟದಲ್ಲಿ ಭಾಗಿಯಾದವನು. ಆ ಕಾರಣದಿಂದಾಗಿ ಆತನನ್ನು ಬದುಕಿಸುವುದು ವಿಚಿತವಾಗುತ್ತದೆ. ಹಾಗಾಗಿ ಇಂತಹ ದುರ್ನೀತಿಯ ಮಾತುಗಳು ಸಾಧುವಾದುದಲ್ಲ. ನಾಗೇಂದ್ರ, ಯಾವ ಲೋಕದ ರಕ್ಷಣೆಗೆ ಅರ್ಜುನ ಮುಂದಾಗಿದ್ದಾನೆ, ಈಗ ನಮ್ಮಿಂದ ಕೊಂಡು ಹೋಗುವಂತಹ ಈ ಸಂಜೀವಕ ಮಣಿ ನಮ್ಮ ಕೈ ತಪ್ಪಿ ಹೋದರೆ ಅರ್ಜುನನಿಂದ ಅದು ರಕ್ಷಿಸಲ್ಪಡುವುದಿಲ್ಲ. ಏಕೆಂದರೆ ಆತ ಜೀವಂತವಾಗಿಲ್ಲ. ನೀನು ಮತ್ತೆ ಮತ್ತೆ ಅರ್ಜುನನನ್ನು ಸಮರ್ಥಿಸುವುದಕ್ಕೆ ಹೋಗುತ್ತಾ ಇದೆಯಲ್ವಾ? ಈ ಪುರುಷಾರ್ಥಗಳ ಬಗ್ಗೆ ನನಗೆ ಹೇಳಬೇಕಾಗಿಲ್ಲ. ಹೇಳದಂತಿರದು ಪುರುಷಾರ್ಥಮವು ನೋಡಿದಡೆ ಕಾಲವುದು ನಾಗಲೋಕದ ಬಗ್ಗೆ. ಒಂದು ಸಲ ಕಳೆದು ಹೋದರೆ ಹೇಳದಂತಿರದು ಪುರುಷಾರ್ಥಮವು ನೋಡಿದಡೆ ಕಾಲವುದು ನಾಗಲೋಕದ ಬಗ್ಗೆ. ಮೀರಿ ಪಾತಾಳಕ್ಕೆ ಮತಂಗ ಋಷಿ ಶಾಪದು ಬಾರನೈಸದೆ. ಮತಂಗ ಋಷಿ ಶಾಪದು ಬಾರನೈಸದೆ. ಗರುಡ ನಿಲಯನೇ ತಾಳಬಲ್ಲನೆ ನಮ್ಮ ರತ್ನಮಂ ಕಂಡು ನರರಾಳಿಗೆ ಗಲ್ಪ ಕಾಲಗಳಿಂದ ಉಳಿದೊಡವು. ಸುಮ್ಮನಿರಬಹುದೇ ಆತ? ತಾಳಬಲ್ಲನೆ ನಮ್ಮ ರತ್ನಮಂ ಕಂಡು ನರರಾಳಿಗೆ ಗಲ್ಪ ಕಾಲಗಳಿಂದುಳಿದೊಡವು. ನಾಳೆ ಪಾಂಡವನಲಿಯದಿದ್ದಪನೆ ಮಣಿಯಂ ಕೊಡದಿರೆಂದಡಿಂತೆಂದನು. ನಾಳೆ ಪಾಂಡವನಲಿಯದಿದ್ದಪನೆ ಮಣಿಯಂ ಕೊಡದಿರೆಂದಡಿಂತೆಂದನು. ಮಣಿಯ ಕೊಡದಿರೆಂದಡಿಂತೆಂದನು. ಸರ್ಪರಾಜ, ಪುರುಷಾರ್ಥಗಳನ್ನು ಮೌಲ್ಯವಾಗಿಸಿಕೊಂಡು ಅದನ್ನು ನಮ್ಮ ಮುಂದಿಟ್ಟುಕೊಂಡು ನಾವಿದನ್ನು ದಾನ ಮಾಡಬೇಕು ಅಥವಾ ಅವನಿಗೆ ಕೊಡಬೇಕು ಅಂತ ಹೇಳುವ ಮಾತುಗಳು ನನಗದು ಸತ್ಯವಾಗುವುದಿಲ್ಲ. ಆ ಬೋಧನೆಯನ್ನು ನೀನು ನನಗೆ ಮಾಡಬೇಕಾಗಿಯೂ ಇಲ್ಲ. ಧರ್ಮದ ಬೋಧನೆ ಸಾಧುವಾಗುವುದಿಲ್ಲ. ನನ್ನ ಕಾಳಜಿ ಇರುವುದೆಲ್ಲಿ? ನಮಗೊಂದು ನೆಗಳತೆ, ನಮಗೊಂದು ಹೆಗ್ಗಳಿಕೆ ಬಂದಿರುವಂತದ್ದು ನಮ್ಮಲ್ಲಿ ಸಂಜೀವಕ ಮಣಿ ಇರುವುದರಿಂದಲೇ. ಇಲ್ಲದಿದ್ದರೆ ನಮ್ಮನ್ನಾದ್ರೂ ಯಾರು ಗಳಿಸುತ್ತಿದ್ರು ಹೇಳು? ಇವತ್ತು ಅವರಿಗೆ ಅಗತ್ಯ ಇತ್ತು, ಹಾಗಾಗಿ ಬಂದವರಿದ್ದಾರೆ. ಆದರೆ ನಮಗೆ ಶತ್ರುವಾಗಿ ನಮ್ಮ ಬಾಳಿನಲ್ಲಿ ಪರಿಣಮಿಸಿದವನು ಆ ಗರುಡ. ಅಂದಿನಿಂದ ಇಂದಿನವರೆಗೂ ನಮ್ಮಲ್ಲಿ ದ್ವೇಷವನ್ನು ಕಾರುತ್ತಲೇ ಬಂದವನು. ಈಗ ಮತಂಗ ಮುನಿಯ ಶಾಪದಿಂದಲಾಗಿ ಆ ಗರುಡನಿಗೆ ನಮ್ಮ ಲೋಕಕ್ಕೆ ಬರಲಾಗದೆ ಹೋಗಿದೆ. ಈಗ ನಮ್ಮ ಸಂಜೀವಕ ಮಣಿಯನ್ನು ಬೇರಿನ ಭೂಲೋಕಕ್ಕೆ ಕೊಂಡು ಹೋದರೆ ಅದು ನಮ್ಮ ಮಣಿ ಎನ್ನುವಂತಹ ದ್ವೇಷದಿಂದ ಆತ ಕದ್ದೊಯ್ಯಲಾರ ಎನ್ನುವಂತಹ ಭರವಸೆಯಾದರೂ ಏನಿದೆ ಹೇಳಿ? ಖಂಡಿತವಾಗಿಯೂ ಇಂತಹ ಘಟನೆ ಘಟಿಸುವುದಕ್ಕೆ ಸಾಧ್ಯವೇ ಇದೆ. ಅಷ್ಟು ಮಾತ್ರವಲ್ಲ, ಇನ್ನು ನೀನು ಅರ್ಜುನನನ್ನು ಬದುಕಿಸುವುದಕ್ಕೆ ಸಂಜೀವಕ ಮಣಿಯನ್ನು ಕೊಟ್ಟರೆ ಒಂದು ಕ್ಷಣಕ್ಕೆ ಆಯುಷ್ಯವನ್ನು ವೃದ್ಧಿಯಾಗಿಸಬಹುದೇ ಹೊರತು ಆತನನ್ನು ಅಮರರನ್ನಾಗಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲವಲ್ಲ. ಆತನೇನು ಅಮೃತವನ್ನು ಕುಡಿದವನಲ್ಲ, ಸಾಮಾನ್ಯ ನರ. ಇಂದು ಬದುಕಿದರೂ ನಾಳೆ ಮತ್ತೆ ಸಾಯುವವನೇ. ಹಾಗಾಗಿ ಮೃತ ಆತನನ್ನು ಬದುಕಿಸುವ ಯೋಚನೆಯನ್ನು ಮಾಡಬೇಡ. ಸಂಜೀವಕ ಮಣಿಯನ್ನು ಕಳೆದುಕೊಳ್ಳುವುದಕ್ಕೆ ಅವಿವೇಕದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ಹಾಗೆ ಪುರುಷಾರ್ಥದ ವಿಚಾರವನ್ನು ಹೇಳಿದೆ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳೆಲ್ಲವೂ ಒಂದು ನೈತಿಕ ಮೌಲ್ಯದಲ್ಲಿ ಇದ್ದು ಸಾರ್ಥಕತೆಯನ್ನೇ ಪಡೆಯುವುದು ಪುರುಷಾರ್ಥಕ ಎನ್ನುವುದನ್ನು ನಾವು ಬಲ್ಲೆವು. ಈ ಸಂದರ್ಭದಲ್ಲಿ ಕೊಡಲೇಬಾರದು ಎನ್ನುವುದಕ್ಕೆ ಒಂದು ವ್ಯಾಖ್ಯಾನವನ್ನು ಮೊದಲ ಪರಿಧಿಯಲ್ಲಿ ನೀನು ಸೀಮಿತಗೊಳಿಸಿದೆ. ಮಾನವರು ಒಳ್ಳೆಯವರಲ್ಲ, ಸ್ವಾರ್ಥಿಗಳು, ಹಾಗಾಗಿ ಕೊಡಬಾರದು ಅಂತ. ಎರಡನೆಯ ಪರಿಧಿಗೆ ಬರುವಾಗ ನೀನು ಗರುಡನ ವಿಚಾರವನ್ನು ಹೇಳಿದೆ. ಗರುಡನಿಂದಾಗಿ ನಾವು ತುಂಬಾ ಕಷ್ಟವನ್ನು ಪಟ್ಟಿದ್ದೇವೆ. ಅಮೃತವನ್ನು ಪಡೆಯುವ ದೆಸೆಯಿಂದಲೇ ನಮ್ಮ ನಾಲಿಗೆಗಳೆಲ್ಲ ಸಿಡಿದು ಹೋದದ್ದು ನಿನಗೆ ಗೊತ್ತಿದೆ. ಅಮೃತವನ್ನು ಪಡೆಯಲಿಕ್ಕೆ ನಮಗೆ ಆಗಲಿಲ್ಲ.
ಹಾಗೆಂದು ಗರುಡನ ಉಪದ್ರವವು ಈಗ ನಮಗಂತೂ ಇಲ್ಲ. ಇನ್ನು ಮಣಿಯನ್ನು ಗರುಡನು ಅಪಹರಿಸಿದ್ರೆ ಗರುಡನು ಅಪಹರಿಸಿ ಮಾಡುವುದು ಏನಿದೆ? ಆ ಗರುಡನಿಗೆ ಏನಾದ್ರು ಪ್ರಯೋಜನಕ್ಕೆ ಬರ್ತದೆ? ಬರುವುದಿಲ್ಲ. ಮಾನವರಿಗಾದರೂ ಪ್ರಯೋಜನಕ್ಕೆ ಬಂದಿತ್ತು. ಆತನಿಗೆ ಪ್ರಯೋಜನ ಬೇಕಾಗಿಲ್ಲ, ನಮ್ಮ ಮೇಲಿನ ದ್ವೇಷ ಸಾಕಲ್ಲ. ಅಂತೂ ಈ ರೀತಿಯ ಚಿಂತನೆಗಳೆಲ್ಲ ಅದು ಫಲಪ್ರದವಾಗುವುದಿಲ್ಲ ಎನ್ನುವುದಕ್ಕೆ ಅರ್ಜುನನನ್ನು ಸಂರಕ್ಷಿಸುತ್ತಿರುವವರು ಯಾರು ಎನ್ನುವುದರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಮಾಡುತ್ತೇನೆ ಕೇಳೀಗ. ಹೇಗೆ? ಕಷ್ಟದಿಂದ ಮಣಿಯ ಕೊಡದೆ, ಕಷ್ಟದಿಂದ ಮಣಿಯ ಕೊಡದೆ, ಮಾಂದೊಡೆ ನಷ್ಟವಾದ ಮುದಿಗೆ ಮಣಿಯೋ ಕೊಡದೆ, ಮಾಂದೊಡೆ ನಷ್ಟ ಮಾದ ಬುದಿ ಪಾರ್ಥನ ಜೀವಮಂ ಅಸುರಾರಿ ಇಷ್ಟನಲ್ಲವೇ, ಪಾರ್ಥನ ಜೀವಮಂ ಅಸುರಾರಿ ಇಷ್ಟನಲ್ಲವೇ, ಪಾಂಡವ ಪ್ರಾಣನಾಗಿರ್ಪನಂತಲ್ಲದ ನತರ್ಗೆ, ಪಾಂಡವ ಪ್ರಾಣನಾಗಿರ್ಪ ಅಂತಲ್ಲದ ನತರ್ಗೆ, ದೃಷ್ಟದ್ಯೋ ಕೃಷ್ಣ ಕಾರುಣ್ಯ ಸಂಜೀವನೋ, ದೃಷ್ಟದ್ಯೋ ಕೃಷ್ಣ ಕಾರುಣ್ಯ ಸಂಜೀವನೋ, ಸ್ಪಷ್ಟವಾಗಿರಲು ಅದರ ಹಂಗೆ ದೇತಗೆ, ಸ್ಪಷ್ಟವಾಗಿರಲು ಇದರ ಹಂಗನೇ ತಗೆ ನೀನರಿಷ್ಟನಾಗದರಿಲ್ಲೋ, ನೀನರಿಷ್ಟನಾಗದಿರಿನ್ನು ಮಿಗಿಸಿಕೊಂಬೆವು ಲೇಸನೆಂದೊಡೆ ಅವನಿಂದೆಂದನು, ಲೇಸನೆಂದೊಡೆ ಅವನಿಂದೆಂದನು. ಓ ಧೃತರಾಷ್ಟ್ರನೇ, ನಾಗೇಂದ್ರ, ನಾವು ಹಿನ್ನೆಲೆಯನ್ನು ಸಾಕಷ್ಟು ಬಾರಿ ಸಿಂಹಾವಲೋಕನ ಮಾಡುತ್ತಾ ವಿವೇಚಿಸಬೇಕಾಗಿದೆ. ಹೇಗೆ? ಪಾರ್ಥನು ಯಾರು? ನರ. ಪಾರ್ಥನ ಜೊತೆಯಾಗಿ ಇರುವವನು ಯಾರು? ನಾರಾಯಣನಲ್ಲೇ. ನರನಾರಾಯಣರು ಹಿಂದೆ ಧ್ರುಡನ ನಾಶಕ್ಕಾಗಿ ತಪಸ್ಸು ಮಾಡಿರುವಂತಹ ಕೈಂಕರ್ಯವನ್ನು ನೀನು ಬಲ್ಲೆಯಲ್ಲ. ಖಂಡಿತವಾಗಿಯೂ ಗೊತ್ತಿದೆ. ಹಾಗಿರುವಾಗ ಇಲ್ಲಿ ಪಾರ್ಥನಿದ್ದಾನೆ, ಜೊತೆಗೆ ಕೃಷ್ಣನಿದ್ದಾನೆ ಎಂದ್ರೆ ಏನು? ಆ ವೈಕುಂಠಪತಿಯೇ ಇತ್ತ ಬಂದವನಿದ್ದಾನೆ ಎನ್ನುವುದನ್ನು ತಿಳಿಯಬೇಕು. ಅನಂತ ಶಯನ ಅಂದ್ರೆ ನಾನು ಯಾರು? ಅನಂತ ನಾನಲ್ವೇ? ಶಯನ ವಿಷ್ಣುವೇ ಅಲ್ವೇ? ವಿಷ್ಣುವೇ ಕೃಷ್ಣನಲ್ವೇ? ಹಾಗಿರುವಾಗ ಕೃಷ್ಣನ ಅನುಗ್ರಹದಿಂದ ಪಾರ್ಥನು ಇರುವ ಕಾರಣದಿಂದ ಇಲ್ಲಿ ನಾವು ಸಂಜೀವಕದ ಮಣಿಯನ್ನು ಕೊಡದೆ ಉಳಿದೆವು ಎಂದಾದರೆ ನಿಜವಾಗಿಯೂ ಕೃಷ್ಣನ ಅನುಗ್ರಹ ನಮಗೆ ಲಭಿಸುತ್ತದೆ. ಪರೋಪಕಾರ ಎಂದರೆ ಏನು? ನಿಜವಾದಂತಹ ಅರ್ಥಪೂರ್ಣವಾದಂತಹ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಅದು ಲೋಕಧರ್ಮವಾಗಿ ಕಾಣಬೇಕು. ಲೋಕಧರ್ಮವಾಗಿ ಕಾಣುವಂತಹ ಅವಕಾಶ ನಮಗಿದೆ. ಹಾಗಾಗಿ ಮಣಿಯನ್ನು ಕೊಡುತ್ತೇನೆ, ಕೊಡೆಯನಾಗಿರುವಂತಹ ನಾನೇ ಮುಂದಾಗಿದ್ದೇನೆ. ಆ ಸಂದರ್ಭದಲ್ಲಿ ನೀನು ತಡೆಯುತ್ತಾ ಇದ್ದೀನಿ. ನೀನು ಈ ರೀತಿ ತಡೆದರೆ ಅರಿಷ್ಟ ಯಾರಿಗೆ? ನಿನಗೇ ಆದೀತು. ಯಾಕೆಂದ್ರೆ ಶ್ರೀಕೃಷ್ಣನ ಸಂಜೀವಿನಿ ಎನ್ನುವಂತ ಅನುಗ್ರಹವನ್ನು ನಾವು ಪಡೆಯಬೇಕು. ಆ ಅನುಗ್ರಹವೇ ತಪ್ಪಿತು ಎಂದಾದ್ರೆ ಮತ್ತೆ ಏನೇನೋ ಆದೀತು. ಆ ಕಾರಣದಿಂದಾಗಿ ಮತ್ತೆ ಏನು ಹೇಳ್ತಾ ಇದ್ದೀವಿ? ಗರುಡಾಪಾರಿಸ್ತಾನ ಮನುಷ್ಯರು ಸ್ವಾರ್ಥಿಗಳು, ಅವರು ಮತ್ತೆ
ಮತ್ತೆ ಹಿಂದಕ್ಕೆ ಕೊಟ್ಟಾರೋ ಎನ್ನುವಂತ ಭಯವನ್ನು ವ್ಯಕ್ತಪಡಿಸಿದ್ವಿ. ಅದಕ್ಕಾಗಿ ನಾನಿದ್ದೇನೆ, ನಾನು ನೋಡಿಕೊಳ್ಳುತ್ತೇನೆ. ಹಾಗಾಗಿ ಈ ಕಾರ್ಯಕ್ಕೆ ನೀನು ತಡೆಯನ್ನು ಒಡ್ಡಬೇಡ. ಸರಿಯಲ್ಲ, ಸರಿಯಲ್ಲ. ಉರಗೇಂದ್ರ, ಉರಗೇಂದ್ರ ನೀನಾಡಿದವನಂತೂ ಅರ್ಜುನವು, ಉರಗೇಂದ್ರ ನೀನಾಡಿದವನಂತೂ ಅರ್ಜುನವು, ಮುರಹರನ ಕರುಣನು ಸಪ್ರಾಣವನಪ್ಪೀನಿದ ಕುರುತರದ ಸಂಜೀವಕದ ಮಣಿಯನಿತ್ತು ನಮ್ಮೆಲ್ಲರೂ ಕೆಡಿಸಲೇ. ಮುರಹರನ ಕರುಣನು ಸಪ್ರಾಣನಪ್ಪರಿದ ಕುರುತರದ ಸಂಜೀವಕದ ಮಣಿಯನಿತ್ತು ನಮ್ಮೆಲ್ಲರೂ ಕೆಡಿಸಬೇಡ, ನಮ್ಮೆಲ್ಲರೂ ಕೆಡಿಸಬೇಡ. ಗರುಡ ದೇವನ ಹಾವಳಿಗೆ ಜೋಕೆಯಾಗಿರಲಿ, ಗರುಡ ದೇವನ ಹಾವಳಿಗೆ ಜೋಕೆಯಾಗಿರಲಿ. ತಿರುಗಿ ಕಳುಹಿಸು ಪುಂಡರೀಕನು, ತಿರುಗಿ ಕಳುಹಿಸು ಪುಂಡರೀಕನು. ತವ ಸುತೆಯ ಕೊರೆಗೆಂದು ಧೃತರಾಷ್ಟ್ರನ ಲೊಪ್ಪಿ ನಿಖಿಲ ಸಪ್ಪಾಡಿ ಗರ್ಜಿಸುತ್ತಿದ್ದುದು. ಪುಂಡರೀಕನಂ ನವ ಸುತೆಯ ಒರೆಗೆಂದು ಧೃತರಾಷ್ಟ್ರನ ಲೊಪ್ಪಿ ನಿಖಿಲ ಸರ್ಪಾಡಿ ಗರ್ಜಿಸುತ್ತಿದ್ದುದು, ಗರ್ಜಿಸುತ್ತಿದ್ದುದು. ಫಣೀಂದ್ರ, ಧೃತರಾಷ್ಟ್ರ, ಅರ್ಜುನನಿಗೆ ಯಾವ ಕೃಷ್ಣನ ಬಲವಿದೆ, ಆತನ ಅನುಗ್ರಹದಿಂದ ಯಾವ ಲೋಕವಿಖ್ಯಾತಿಯನ್ನು ಆತ ಪಡೆದಿದ್ದಾನೆ, ಅಂತಹ ಭಗವಂತನ ಅನುಗ್ರಹ ಈಗಲೂ ಅದಕ್ಕೆ ಸಿಗಬಹುದಲ್ಲ. ಆತ ಅಲ್ಲಿ ಸತ್ತು ದರೆವರೆಗಿದ್ದಾನೆ. ಆತನನ್ನು ಉಳಿಸುವುದಕ್ಕೆ ನಮ್ಮ ಈ ಸಂಜೀವಕ ಮಣಿ ಬೇಕು ಅನ್ನೋದಕ್ಕಿಂತ ನೇರವಾಗಿ ಕೃಷ್ಣನನ್ನೇ ಪ್ರಾರ್ಥಿಸಿದರೆ ಕೃಷ್ಣನೇ ಅವನ್ನು ಅನುಗ್ರಹಿಸಬಹುದಲ್ಲ. ಕೃಷ್ಣನ ಅನುಗ್ರಹದಿಂದ ಆತ ಸುತ್ರಾಣನಾಗಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಿದೆ. ಆಗಿರುವಾಗ ಕೃಷ್ಣನ ಬಳಿಗೆ ಮೊರೆ ಹೋಗದೆ ನಮ್ಮಲ್ಲಿಗೆ ಯಾಕೆ ಬರಬೇಕಿತ್ತು? ಅದಲ್ಲ ನನ್ನ ಪ್ರಶ್ನೆ. ಮತ್ತೆ ನಮ್ಮಲ್ಲಿ ಇರುವಂತಹ ಈ ಸಂಜೀವಕ ಮಣಿ ಯಾವ ಕ್ಷಣದಲ್ಲಿ ಕೈ ತಪ್ಪಿ ಆ ಶತ್ರುವಿನ ಕೈ ಸೇರುತ್ತದೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡುತ್ತಾ ಇರುವಂತದ್ದು. ಗರುಡ ಭಯ. ಮತ್ತೆ ಮತ್ತೆ ಎಚ್ಚರಿಸುತ್ತಾ ಇದ್ದೇನೆ ಫಣೀಂದ್ರ, ಈ ಸಂಜೀವಕ ಮಣಿಯ ಬಗ್ಗೆ ಜೋಕೆಯಾಗಿರು. ಗರುಡನ ಕೈ ಸೇರದಂತೆ ಎಚ್ಚರವಾಗಿರು. ಉಲುಪಿಗೆ ಹೇಳು, ಈ ಪುಂಡರೀಕನಲ್ಲಿ ಹೇಳಿ ಕಳುಹಿಸು. ಸಂಜೀವಕ ಮಣಿಯನ್ನು ಈ ನಾಗಲೋಕದಿಂದ ಭೂಲೋಕದ ಕಡೆಗೆ ಕಳುಹಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಕಳುಹಿಸು. ಇದು ನಮ್ಮಲ್ಲಿಯೇ ಉಳಿಯಲಿ ನಾಗೇಂದ್ರ, ನಮ್ಮಲ್ಲಿಯೇ ಉಳಿದುಕೊಳ್ಳಲಿ. ಸರಿ, ಈ ಲೋಕದಲ್ಲಿ ಒಳ್ಳೆದು ಕಾಣುವಾಗ ತುಂಬಾ ತಡವಾಗಿ ಹೋಗುತ್ತೆ, ಕೆಟ್ಟದ್ದೆಲ್ಲ ಬೇಗ ಕಾಣುತ್ತದೆ. ಹಾಗಾಯಿತು ಪರಿಸ್ಥಿತಿ. ನೀನಾಡಿದಂತಹ ವ್ಯತಿರಿಕ್ತದ ಮಾತುಗಳನ್ನೆಲ್ಲ ನಾನು ಕೇಳುತ್ತಾ ಇದ್ದೆ, ಉಳಿದವರು ಕೇಳುತ್ತಾ ಇದ್ದು ಎಲ್ಲರೂ ನಿನ್ನ ಜೊತೆಗೆ ಧ್ವನಿಗೂಡಿಸುವುದಕ್ಕೆ ಆರಂಭಿಸಿದ್ರಲ್ಲ. ನಮ್ಮ ಆಕ್ಷೇಪಣೆ ಇದೆ ಇದನ್ನು ಕೊಡುವುದಕ್ಕೆ. ಧ್ವನಿಗೂಡಿಸುವುದು ಆಕ್ಷೇಪ ಅಲ್ಲ, ನಮ್ಮದು ಯಾವತ್ತೂ ಕೂಡ ಒಕ್ಕೂಟವೇ. ಇಂತಹ ಚಿಂತನವಂತನ ಮಾಡುತ್ತಾ ಇರುವುದರಿಂದಲೇ ನಾವು ಬೆಳೆದಿದ್ದೇವೆ ಮಾತ್ರವಲ್ಲ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎನ್ನುವಂತ ಲಿಖಿತವಾದಂತಹ ಕಾರ್ಯಗಳಲ್ಲಿ ಪೂರೈಸ್ತಾ ಬಂದಿದ್ದೇವೆ. ಒಕ್ಕೂಟಕ್ಕೆ ಎಲ್ಲರ ಸಹಮತ ಇದ್ದಾಗಲೂ ಅದು ಗಟ್ಟಿಯಾಗುವಂಥದ್ದು. ಇಲ್ಲಿ ಭಿನ್ನಮತ ಇದೆ ನಮ್ಮದು. ಹಾಗಿರುವಾಗ ಹೇಗೆ ಕೊಡುವುದಕ್ಕೆ ಸಾಧ್ಯ ಹೇಳಿ? ಸಾತ್ವಿಕರಾಗಿರುವಂತಹ ನನ್ನ ಧ್ವನಿಯನ್ನೇ ತಗ್ಗಿಸಿ ನಿಮ್ಮೆಲ್ಲರ ಧ್ವನಿ ಗರ್ಜನೆಯಾಗಿ ಕೇಳುತ್ತಾ ಇದೆ ಎಂದಾದ ಮೇಲೆ ನಿಮ್ಮ ಮಾತಿನ ಧ್ವನಿಗೆ ಹೆದರಿ ನಾನು ನಿರ್ಧಾರವನ್ನು ಬದಲಾಯಿಸ್ತೇನೆ ಎನ್ನುವುದಲ್ಲ. ನೀವು ಇಷ್ಟು ಮಂದಿ ಒಗ್ಗೂಡಿದ್ದೀರಲ್ಲ, ಅದಕ್ಕಾಗಿ ಸಮೀಪದ ದುರಾತ್ಮಯೂ ಗೆಳೆದೆ ಮಾರ್ದ ಬುದಿಗೆ ಸಮೀಪದ ದುರಾತ್ಮಯೂ ಗೆಳೆದೆ ಮಾರ್ದ ಬುದೆ ಪೇಡಾ ಪಣ್ಣಜೇಶ್ವರ ಧೃತರಾಸನ
ಕೊಡಲಿಯಲ್ ಪರೋಪಕಾರಕ್ಕೆ ಮಣಿಯನಿ ಮಣಿಗಳಿಂದೆವು ಕೊಡಲಿಯಲ್ ಪರೋಪಕಾರಕ್ಕೆ ಮಣಿಯನಿ ಮಣಿಗಳಿಂದೆವು ಬಿಗರಿಪೆಂದೋ ಕಳುಹಿದೊಡವೋ ನರ ನಡಿದ ರಣಭೂಮಿಗೈದಂದನು ಫಣಿಗಳಿಂದೆಂದು ಉಲೂಬಿಗರಿಪೆಂದು ಕಳುಹಿದೊಡವೋ ನರ ನಡಿದ ರಣಭೂಮಿಗೆ ಐದಂದನು ರಣಭೂಮಿಗೆ ಐದಂದನು. ಧೃತರಾಷ್ಟ್ರ ಮಣೀಂದ್ರ, ನಾಗಕುಲದ ಒಡೆಯನಾಗಿ ಲೋಕದ ನೀತಿ ಏನು ಎನ್ನುವುದನ್ನು ತಿಳಿದಂತಹ ನಾನು ನೀತಿಗೆ ತಪ್ಪಿ ನಡೆಯಬಾರದು ಎನ್ನುವಂತಹ ಉದ್ದೇಶದಿಂದಲೇ ನಾನೊಂದು ನಿರ್ಧಾರವನ್ನು ಕೈಗೊಂಡೆ. ಹೇಗೆ? ಮಣಿಯನ್ನು ಕೊಡುವುದು ಎಂದು. ಆದರೆ ನೀನು ಹಾಗೂ ಉಳಿದ ಹಾವುಗಳೆಲ್ಲವೂ ಸೇರಿದಂತೆ ಕೊಡಬೇಡ ಎನ್ನುವಂತಹ ಗರ್ಜನೆಯನ್ನು ಕೇಳಿದ ಮೇಲೆ ನಾನು ಸುಮ್ಮಗಾಗುತ್ತೇನೆ. ಆದರೆ ಈ ಪರಿಸ್ಥಿತಿ ಹೇಗಾಗಿರುತ್ತೋ ಹೇಗಾಗಿತ್ತು? ಒಳ್ಳೆಯ ರೂಪ ನೋಡುವ, ದಾನವನ್ನು ಕೊಡುವಂತಹ ಕಜ್ಜಕ್ಕೋ, ಪರೋಪಕಾರವನ್ನು ಮಾಡುವಂತಹ ಕಜ್ಜಕ್ಕೋ ಮುಂದಾದ ಪಕ್ಕದಲ್ಲಿದ್ದವನೇ ಕೆಡಿಸಿದ ಎನ್ನುವಂತಹ ಪರಿಸ್ಥಿತಿ ಆಯಿತು. ನಾಳೆ ಯಾರೋ ಏನೋ ಹೇಳುತ್ತಾರೆ ಎನ್ನುವಂತಹ ಭೀತಿಯ ವಿಚಾರ, ಅದರ ಆಪಾದನೆ ನಿನಗೆ ಆದರೂ ಕೂಡ ಮುಂದೆ ಪರಿಣಾಮ ಏನಾದೀತು ಎನ್ನುವುದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಮುಂದೆ ಏನಾದರೂ ತೊಂದರೆಯಾದರೆ, ಮೇಲ್ಲೋಕದಿಂದ ನಮ್ಮ ಲೋಕಕ್ಕೆ ಏನಾದರೂ ಅನಾಹುತವಾದರೆ, ನಾಗಕುಲವೇ ಅವನತಿಗೆ ಹೋಗುವಂತಹ ಪರಿಸ್ಥಿತಿ ಉಂಟಾದರೆ ಆಗ ಕಡೆಯೆತ್ತಿ ನೀನು ಇಲ್ಲಬಲ್ಲೆ. ನಾಗೇಂದ್ರ, ಏನು? ಮಣಿಯನ್ನು ಕೊಡುವುದರಲ್ಲಿ ಅದು ನನ್ನ ಸ್ವಾರ್ಥ ಅಲ್ಲ, ನಮ್ಮೆಲ್ಲರ ಕ್ಷೇಮಾಭ್ಯುದಯವನ್ನು ರಕ್ಷಿಸಿಕೊಂಡೆ ನಾನು ಕೊಡಬೇಡ ಅಂತ ಹೇಳಿದ್ದು. ಹಾಗಾಗಿ ಈ ಕಾರಣದಿಂದಲಾಗಿ ನಮ್ಮ ಸಂತಾನ ಅಳಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತದೆ ಅನ್ನುವುದನ್ನು ನಾವು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಂತಹ ಸನ್ನಿವೇಶ ಹೊಂದಿತು ಎಂತಾದರೂ ನಾನು, ನಮ್ಮವರು, ನೀನು, ನಾವೆಲ್ಲರೂ ಜೊತೆಗೂಡಿಕೊಂಡು ನಮ್ಮವರ ಉಳಿವಿಗಾಗಿ ಖಂಡಿತವಾಗಿಯೂ ಹೋರಾಡುತ್ತೇವೆ. ಸರಿ, ನೀನು ಹೇಳಿದಂತೆ ವ್ಯವಹರಿಸ್ತೇನೆ. ಯಾಕಂದ್ರೆ ಒಡೆಯನಾದವನು ತನ್ನ ಮನಸ್ಸಿನ ನಿರ್ಧಾರಕ್ಕೆ ಅನುಗುಣವಾಗಿ ನಡೆಯಕೂಡದು. ಸರ್ವರ ಒಪ್ಪಿಗೆಯಂತೆಯೇ ನಡೆಯಬೇಕಾದ ಆದ್ಯ ಕರ್ತವ್ಯ. ಆ ಕಾರಣದಿಂದಾಗಿಯೇ ಪುಂಡರೀಕನನ್ನು ಕರೆದು ಮಣಿಗಳು ಮಣಿಯನ್ನು ಕೊಡುವುದಕ್ಕೆ ಒಪ್ಪದ ಕಾರಣದಿಂದಾಗಿ ನನಗೆ ಮಣಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ, ನೀನು ಹೋಗಿ ಮಗಳಾಗಿರುವಂತಹ ಉಳುಪಿಗೆ ಹೇಳು ವಿಚಾರವನ್ನು ಹೀಗೆಂದು ಹೇಳಿ ಕಳುಹಿಸ್ತೇನೆ. ಹಾಗೆ ಹೇಳೋದು ಸರಿ. ಪಣಿಕುಲವನಾಕ್ರಮಿಸಿಕೊಂಡು ಬಹೆನ ಮಹಾಮಣಿಯನಲ್ಲಹುದೆಂದೊಡಜ ಹರಿಪಿನಾಟಿಗಳ ಪಣಿಯಕ್ಕರಂಗಳು ಹರಿಪಿನಾಟಿಗಳ ಪಣಿಯಕ್ಕರಂಗಳು ತೊಡವೆ ನರಸುವೆ ನಟ್ಟ ದಿಕ್ಪಾಲಕರಾಯಂಗಳನು ತೊಡವೆ ನರಸುವೆ ನಷ್ಟ ದಿಕ್ಪಾಲಕರಾಯಂಗಳನು ಎಣಿಕೆ ಬೇಡಿದಕ್ಕಿನ್ನು ವೀರವೃಷಕೇತು ಫಲ್ಗುಣರ ದೇಹಗಳಿದೆ ವೀರವೃಷಕೇತು ಫಲ್ಗುಣರ ದೇಹಗಳತಿ ಜಗನವೆಂದಾಪ್ತರ್ಗೆ ರಣದ ಸುಯ್ದಾನಮಂ ಪೇಳ್ದು ರಣದ ಸುಯ್ದಾನಮಂ ಪೇಳ್ದು ನಿಜ ಬಲ ಸಹಿತ ಪಾರ್ಥ ಸುತನನು ಮಗನು ನಿಜ ಬಲವನು ಸಹಿತ ಪಾರ್ಥ ಸುತನನು ಆದನು. ಧೃತರಾಷ್ಟ್ರ ಎನ್ನುವಂತಹ ದುರ್ವ್ಯಾಳ ಸರ್ಪನು ತನ್ನ ಸಮಾನ ಮನಸ್ಕ ಸರ್ಪಗಳ ಒಡಗೂಡಿಕೊಂಡು ನಾಗಲೋಕದಲ್ಲಿ ಶೇಷನಿಗೆ ಸಂಜೀವಕ ಮಣಿಯನ್ನು ಕೊಡದಂತೆ ಒತ್ತಾಯಪಡಿಸುತ್ತಾಳೆ.
ಯಾವ ಕಾರಣಕ್ಕೂ ಶೇಷಮಣಿ ಅರ್ಥಾತ್ ಸಂಜೀವಕ ಮಣಿ ಅರ್ಜುನನಿಗೆ ದೊರೆಯಬಾರದು, ಅರ್ಜುನ ಮಗನಿಗೆ ಬಭ್ರುವಾಹನನಿಗೆ ದೊರೆಯಬಾರದು, ಅರ್ಜುನ ಬದುಕಬಾರದು ಎನ್ನುವಂತಹ ತಮ್ಮ ಹಗೆಯನ್ನು ಇಲ್ಲಿ ಸಾಧಿಸಲು ಬಯಸುತ್ತಾರೆ. ಧೃತರಾಷ್ಟ್ರನ ಒತ್ತಾಯಕ್ಕೆ ಮಣಿದಂತಹ ಶೇಷನು ಸಂಜೀವಕ ಮಣಿಯನ್ನು ಕೇಳಲು ಬಂದಂತಹ ಪುಂಡರೀಕನಲ್ಲಿ ಮಣಿಯನ್ನು ಕೊಡುವುದಿಲ್ಲ ಎಂದು ನಿರಾಕರಿಸುತ್ತಾನೆ. ಮಣಿ ದೊರೆಯದಾದಾಗ ಪುಂಡರೀಕ ಸರ್ಪವು ಮರಳಿ ಬಂದು ಮಣಿಪುರಕ್ಕೆ ಚಿತ್ರಾಂಗದೆ ಹಾಗೂ ಉಲೂಪಿಗೆ ನಡೆದ ಘಟನೆಗಳನ್ನು ವಿವರಿಸುತ್ತಾನೆ. ಮಣಿ ದೊರೆಯಲಿಲ್ಲ, ಅರ್ಜುನನನ್ನು ಬದುಕಿಸಲು ಆಗುವುದಿಲ್ಲ ಎಂದು ಎಲ್ಲರೂ ಹತಾಶ ಭಾವದಲ್ಲಿದ್ದಾಗ ಬಭ್ರುವಾಹನ ಕೋಪದಿಂದ ಸಿಡಿದೇಳುತ್ತಾನೆ. ಡೋರುಗಳೆದವನೀಯಂ ಸಪ್ತ ಪಾತಾಳಕೀಗೆ ಡೋರುಗಳೆದವನೀಯಂ ಸಪ್ತ ಪಾತಾಳಕೀಗೆ ತೋರಿಸಿದನೊಂದು ಪರ್ಬಟ್ಟೆಯ ನಡೆದನರ್ಜುನಿ ತನ್ನ ಸೇನೆ ಸಹಿತಾಗ ತೋರಿಸಿದನೊಂದು ಪರ್ಬಟ್ಟೆಯ ನಡೆದನರ್ಜುನಿ ತನ್ನ ಸೇನೆ ಸಹಿತಾಗ ತನ್ನ ಸೇನೆ ಸಹಿತಾಗ ಮೀರಿದ ಶರಾವಳಿಯ ಘಾತಿಯಂ ತವೆ ತಾಳಲಾರದೆ ಮೀರಿದ ಶರಾವಳಿಯ ಘಾತಿಯಂ ತವೆ ತಾಳಲಾರದೆ ಸಕಲ ಭೋಗಿ ಜತಿ ಬಂದನಂತಂಗೆ ದೂರಲ್ತೆ ಧೃತರಾಷ್ಟ್ರನು ಬೈದು ತಾಳಲಾರದ ಘಾತಿಯು ಸಕಲ ಭೋಗಿ ಗತಿ ಬಂದನಂತಂಗೆ ದೂರಕ್ಕೆ ಧೃತರಾಷ್ಟ್ರನು ಬೈದು ಪಣಿಗಳು ಕಾಳಗಕ್ಕೆ ಬೀಳ್ಕೊಟ್ಟಳು. ಪಣಿಗಳು ಕಾಳಗಕ್ಕೆ ಬೀಳ್ಕೊಟ್ಟವು. ತನ್ನವೇ ಚಿತ್ರಾಂಗದ ಮಾತೆಯ ಮಾಂಗಲ್ಯವನ್ನು ಉಳಿಸುವ ಸುಖ ಅರ್ಥಾತ್ ಹಿರಿಯವ್ವೆ ಉಲೂಪಿಯ ತಂದೆಯಾದಂತಹ ಶೇಷನು ತನಗೂ ಅಜ್ಜನಾಗುತ್ತಾನೆ, ಅರ್ಥಾತ್ ತನ್ನ ತಂದೆಗೆ ಮಾವನಾಗುತ್ತಾನೆ. ಅಳಿಯನನ್ನು ಬದುಕಿಸಲು ಮಣಿಯನ್ನು ಕೊಡುವುದಿಲ್ಲ ಎನ್ನುವಂತಹ ಮೂಲಕವಾಗಿ ಶೇಷನು ಉದ್ದಟತನವನ್ನು ಮೆರೆದಿದ್ದಾನೆ. ಅಜ್ಜನಾದರೂ ಶೇಷನನ್ನು ಬಿಡುವುದಿಲ್ಲ, ನಾಗಲೋಕವನ್ನು ಮರ್ದಿಸುತ್ತೇನೆ ಎಂದು ಕೋಪಗೊಂಡಂತಹ ಬಭ್ರುವಾಹನನು ಏರಿಸಿ ಧನುವನ್ನು ಪಾತಾಳ ಲೋಕಕ್ಕೆ ನಾಗಲೋಕಕ್ಕೆ ತನ್ನ ಶರದ ಮೂಲಕವಾಗಿ ಪ್ರಯೋಗ ಮಾಡಿದಾಗ ಹೆದ್ದಾರಿಯಂತೆ ಮಹಾದಾರಿಯೊಂದು ನಿರ್ಮಾಣವಾಗುತ್ತದೆ. ಆ ದಾರಿಯಲ್ಲಿ ತನ್ನ ಸೇನೆಯೊಂದಿಗೆ ನಾಗಲೋಕಕ್ಕೆ ಸಾಗಿ ಬಂದ ಬಭ್ರುವಾಹನನು ಸ್ವತಃ ತನ್ನ ಅಜ್ಜನಾದ ಉಲೂಪಿಯ ತಂದೆಯಾದಂತಹ ಶೇಷನೊಡನೆ ನಾಗಲೋಕದ ಸೈನ್ಯದೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಬಹಳ ಭೀಕರವಾದಂತಹ ಯುದ್ಧ ಮುಂದೇನಾಗುತ್ತದೆ ನೋಡೋಣ. ಕೆಟ್ಟೋಡಿ ಬಂದ ಹೀಗಳರ್ಜುನಿಗೆ ರತ್ನಮವು ಕೊಟ್ಟು ಉಳುಗಬೇಕೆಂದು ನಾಗರಾಜಂಗೆ ಮೊರೆ ಇಟ್ಟೊಡಾದೋ. ರತ್ನಮವು ಕೊಟ್ಟು ಮುಳುಗಬೇಕೆಂದು ನಾಗರಾಜಂಗೆ ಮೊರೆಗಿಟ್ಟೊಡಾದೋ. ಕನೋದೇಕಿ ತಡೀರಿ ಮೊದಲು ಮಂತ್ರಜ್ಞರಿಳೆಯನರೂಗೋ. ಕನೋದೇಕಿ ತಡೀರಿ ಮೊದಲು ಮಂತ್ರಜ್ಞರಿಳೆಯನರೂ. ಕಟ್ಟು
ಕಟ್ಟುಗ್ರಮಾಗಿದ್ದ ನಿಮ್ಮ ವಿಷಗಂಜಲಿ ಇನ್ನಟ್ಟಿ ಸುಡದಿರದೀಗ ಪಾತಿ ಕಟ್ಟುಗ್ರಮಾಗಿದ್ದ ನಿಮ್ಮ ವಿಷಗಂಜಲಿ ಇನ್ನಟ್ಟಿ ಸುಡದಿರದೀಗ ಪಾತಿ ಪಾತಾಳಮೌ ನೆಟ್ಟನೆ ಸಮರ್ಥರ್ಗೆ ತನು ಧನವನೊಪ್ಪಿಸದಿ ಉಳಿವರೆ ಕೃಷರೆಂದನು ಪಾತಾಳಮೌ ನೆಟ್ಟನೆ ಸಮರ್ಥರ್ಗೆ ತನು ಧನವನೊಪ್ಪಿಸದಿ ಉಳಿವರೆ ಕೃಷರೆಂದನು ಕೃಷರೆಂದನು ಪರಿಸ್ಥಿತಿ ಹೇಗೆ ವಿಕೋಪಕ್ಕೆ ಹೋಯಿತು. ಅರ್ಜುನನ ಮಗನಾಗಿರುವಂತಹ ಮಣಿಪುರದ ಅರಸನಾಗಿರುವಂತಹ ಬಭ್ರುವಾಹಕನು ಈ ನಾಗಲೋಕಕ್ಕೆ ದಾರಿಯನ್ನು ಮಾಡಿ ಸೇನಾ ಸಹಿತನಾಗಿ ಬಂದಾಗ ಎಲ್ಲರೂ ಹೋರಾಟಕ್ಕೆ ಬದ್ಧರಾಗಿ ಎಂದು ನಾನೇ ಆಜ್ಞೆಯನ್ನು ಹೊರಡಿಸಿದೆ. ಆದರೆ ಪರಿಣಾಮ ಮಾತ್ರ ನಮಗೆ ಒಳಿತಾಗಲಿಲ್ಲ. ಹಾಗಾಗಿಯೇ ನಾಗ ಸಂಕುಲವೇ ನನ್ನತ್ರ ಬಂದು ಆ ಪಾರ್ಥನ ಮಗನಾಗಿರುವಂತಹ ಬಭ್ರುವಾಹನನು ನಮ್ಮನ್ನೆಲ್ಲ ಬಿಡುವವನಲ್ಲ, ನಮ್ಮ ವಿಷಯಕ್ಕೆ ಅವನು ಅಂಜುವವನಲ್ಲ, ಸರ್ವ ನಾಶವಾಗುತ್ತದೆ. ಮಾತ್ರವಲ್ಲ, ನಾಗ ಕುಲದ ಸರ್ವ ಸಂಪತ್ತು ಕೂಡ ನಾಶವಾಗಬಹುದು. ಆ ಕಾರಣದಿಂದಾಗಿ ಆತನ ಇಚ್ಛೆಯಂತೆ ಸಂಜೀವಕದ ಮಣಿಯನ್ನು ಕೊಟ್ಟು ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡು, ನಮ್ಮ ಈ ಕಟ್ಟು ಉಗ್ರತೆಯು ಎಂದೂ ನಡೆಯಲು ಶರಣಾಗುವುದೇ ಲೇಸು ಲೇಸು ಹೀಗೆಂದು ಕೇಳಿದ್ರಲ್ಲ. ನಾನು ಮೊದಲೇ ಈ ವಿಚಾರವಾಗಿ ಹೇಳಿದ್ರೂ ಕೂಡ ಒಪ್ಪಿಕೊಳ್ಳದ ಆ ಗರ್ಜನೆಯ ಹಾವುಗಳಿಂದ ಇಂಥ ಉತ್ಪಾತವಾಯಿತು. ಆದರೆ ಈಗ ಸಮಸ್ತರು ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಹಿಂದೆಂದ ಕೆಳ ಪಣ್ಣಗಾವಳಿಯನೊಡಗೊಂಡ ನಂತರದುಳ ಮಹಾಮಣಿ ಮೆರಸಿ ಪೊರಮಟ್ಟಾಗ ನಂತರದುಳ ಮಣಿ ಮೆರಸಿ ಪೊರಮಟ್ಟ ನೋದಲೊರು ಕುಂಡಲ ದ್ವಿತಯಮೋ ಶತಸಲಾಗಿಯೊಳೆಸುವ ಸತ್ತಿಗೆಯನು ಶತಸಲಾಗಿಯೊಳೆಸುವ ಸತ್ತಿಗೆಯನು ಸಂತಸದೊಳಗರ್ಜುನಿಗೆ ಕೊಟ್ಟು ಕಂಡಾತನವು ಸಂತೈಸಿಗೆ ಸಂತಸದೊಳರ್ಜುನಿಗೆ ಕೊಟ್ಟು ಕಂಡಾತನವು ಸಂತೈಸಿ ಪಾತಾಳದುತ್ತಮ ಸುವಸ್ತು ಸಹಿತ ಧರಿಸುತ್ತೈದಿದ ಫಲಗುಣವು ಮಡಿದಿಗ ರಣವಾಣಿಗೆ ಸಂಭ್ರಮವದೊಳು ಫಲಗುಣವು ಮಡಿದಿಗ ರಣಾವಣಿಗೆ ಸಂಭ್ರಮದೊಳು ಅಂತೂ ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಹೇಗೆ ಮಣಿಯನ್ನು ಕೊಡಬೇಕೆಂದು ನಿರ್ಧಾರವನ್ನು ಮಾಡಿದ್ದೇನೋ ಆ ನಿರ್ಧಾರವೇ ಈಗ ನಡೆಯುತ್ತದೆ ಎಂದು ಸಂತೋಷವನ್ನು ಪಟ್ಟುಕೊಂಡವನಿದ್ದೇನೆ. ಹಾಗೆಂದು ತೆರಳಿದಂತಹ ಬಭ್ರುವಾಹನನನ್ನು ಸಮಾಧಾನಗೊಳಿಸಬೇಕಿದ್ರೆ ಕೇವಲ ಸಂಜೀವಕದ ಮಣಿಯನ್ನೇ ಕೊಟ್ಟರೆ ಸಾಲದು. ಅದಕ್ಕಾಗಿ ಆತನಿಗಾಗಿ ಬಹುಮಾನವಾಗಿ ಪಾರಿತೋಷಕವಾಗಿ
ಕುಂಡಲವನ್ನು ಮತ್ತು ಶತ ಸರಾಕೆಯೊಳೆಸುವ ಸತ್ತಿಗೆಯನ್ನು ಹಾಗೆ ಬಹು ತರದ ವಸ್ತುಗಳನ್ನೆಲ್ಲ ಅರ್ಪಿಸಿದ್ದೇನೆ. ನನ್ನನ್ನು ಕಂಡೊಡನೆ ಪ್ರಶಾಂತ ಮುಖವುಳ್ಳವನಾದನಲ್ಲ. ಯಾಕೆಂದ್ರೆ ಸಂಬಂಧದಲ್ಲಿ ನನಗೂ ಮೊಮ್ಮಗನಾಗಬೇಕಂತಾನೆ. ಹಾಗಾಗಿಯೇ ಅಜ್ಜನನ್ನು ಕಂಡಂತಹ ಧನ್ಯತೆಯ ಭಾವ ಬಬ್ರುವಾಹ್ ನನಗೆ ಮಾತ್ರವಲ್ಲ, ಸಂಜೀವಕರ ಮಣಿಯನ್ನು ನಾನೇ ಕೊಂಡೊಯ್ಯಬೇಕಾಗುತ್ತದೆ. ಆ ಕಾರಣದಿಂದಾಗಿ ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ಪಾರ್ಥನು ಮಡಿದಂತಹ ರಣಭೂಮಿಯಲ್ಲಿ ಹೀಗೆಂದು ಹೇಳುತ್ತಾ ತೆರಳುತ್ತೇನೆ. ಹೊರಟು ಬಿಟ್ಟನೆ ಆ ಶೇಷ. ಸುಮ್ಮಾನದು ಶೇಷವು ಹೋಗುತ್ತಿದೆ, ಸುಮ್ಮಾನದಿಂದ ಶೇಷಂ ಹೋಗುತ್ತಿದೆ. ಕಂಡು ದುಮ್ಮಾನದಿಂದ ಧೃತರಾಷ್ಟ್ರ ನಿಜಾಲಯದೊಳು ಮಡಿಸಿ. ಏನು ಮಾಡು? ದುಮ್ಮಾನದು ಧೃತರಾಷ್ಟ್ರ ನಿಜಾಲಯದೊಳು ಮಡಿಸಿ ಮಣಿ ವಿಜಯಮರ್ಜುನಗೆ ಪಾತಂಗೆ. ವಿಜಯಮರ್ಜುನಗೆ ಪಾತಂಗೆ ಜೀವಂ ಯುಧಿಷ್ಠರಂಗೆ. ತಮ್ಮನಭ್ಯುದಯಂ ಮಹಾಧ್ವರಕ್ಕೆ ತುರಗವಿನಿತೊಮ್ಮೆ ಸಂಜನಿಸುತ್ತಿದ್ದ ಪುದಕಟ ಬಹು ವಿಘ್ನಮಂ ಮಾಡಿದೆ. ಬಹು ವಿಘ್ನಮಂ ಮಾಡಿದೆಂ ತಪ್ಪಿದೀಗಳೇ ಗೈವೆನೆಂದು. ತಪ್ಪಿದೀಗಳೇ ಗೈವೆನೆಂದು ಚಿಂತಿಸುತ್ತಿದ್ದರು. ಏನಾಗಿ ಬಿಟ್ಟಿತ್ತು? ಬಬ್ರುವಾಹನನೇ ಈ ನಮ್ಮ ಲೋಕಕ್ಕೆ ಬಂದು ಅದೆಷ್ಟೋ ನಾಗಗಳನ್ನು ಕೊಂದು ಬಿಟ್ಟನಲ್ಲ. ಆದರೆ ಎದುರಿಸಲಾಗದಂತಹ ಹೇಳಿ ನಾಗೇಂದ್ರ ಬಬ್ರುವಾಹನನ ಜೊತೆಗೆ ಹೊರಟೇ ಬಿಟ್ಟ, ಅರ್ಜುನನನ್ನು ಬದುಕಿಸುವುದಕ್ಕಾಗಿ. ನನ್ನ ಯೋಚನೆ ಎಲ್ಲವೂ ತಲೆಕೆಳಗಾಗಿ ಬಿಟ್ಟಿದ್ದಲ್ಲ. ಏನು ಮಾಡೋದು? ಸಂಜೀವಕ ಮಣಿಯನ್ನು ಕೊಂಡು ಹೋದಂತಹ ಶೇಷ ಅದನ್ನಲ್ಲಿ ಅರ್ಜುನನಿಗೆ ಸ್ಪರ್ಶಿಸಿದರೆ ಎದ್ದು ನಿಲ್ಲುತ್ತಾನೆ. ಮತ್ತೆ ಅರ್ಜುನನಿಗೆ ಜೀವ ಬರುತ್ತದೆ. ಯುಧಿಷ್ಠಿರನ ತಮ್ಮನ ಅಭ್ಯುದಯವಾಗುತ್ತದೆ. ಪರಿಣಾಮ ಅಶ್ವಮೇಧ ಯಾಗ ಸಮಾಪ್ತಿಯಾಗುತ್ತದೆ. ಭೂಲೋಕದಲ್ಲಿ ಕೀರ್ತಿಯನ್ನು ಯಶಸ್ಸನ್ನು ಅರ್ಜುನ ಪಡೆದುಕೊಳ್ಳುತ್ತಾನೆ. ಆ ಯಶಸ್ಸನ್ನು ಸಂಪಾದಿಸಬಾರದು ಎನ್ನುವಂತಹ ಉದ್ದೇಶದಿಂದಲೇ ಭೂಲೋಕಕ್ಕೆ ಹೋಗುವಂತಹ ಸಂಜೀವಕ ಮಣಿಯನ್ನು ನಾನು ತೆಗೆದು ನಿಲ್ಲಿಸಿದ್ದೆ. ಆದರೆ ಇವತ್ತು ಬೇರೆ ರೀತಿ ಕಾಣ್ತಾ ಇರುವಲ್ಲ. ಏನು ಮಾಡೋಣ? ಅನೇಕಂ ದುರ್ಬುದ್ಧಿ ದುಸ್ವಭಾವರ್ಕಳೆಂಬು ತನ್ನದ. ಅನೇಕಂ ದುರ್ಬುದ್ಧಿ ದುಸ್ವಭಾವರ್ಕಳೆಂಬುನ್ನತದ ಬೆಸರುಳ್ಳ ಮಕ್ಕಳುಂಟಿರುವರ. ಪನ್ನಗಂ ಅವತಾರಾತನು ಸಂತ ಬಿಟ್ಟು ನೀಂಬಹುದು ಪಣಿರಾಜನೊಡನೆ. ಸಂತ ಬಿಟ್ಟು ನೀಂಬಹುದು ಪಣಿರಾಜನೊಡನೆ. ಮುನ್ನ ಮೆರಣಕ್ಕೆ ಹೋಗಿ ಪಾರ್ಥನ ತಲೆಯ ನಾವು ಗಣ್ಣದಿಂಕೊಂಡೊಯ್ವೆವು. ಮುನ್ನವೇ ರಣಕ್ಕೆ ಹೋಗಿ ಪಾರ್ಥನ ತಲೆಯ ನಾವು ಗಣ್ಣರಿವು ಕೊಂಡೊಯ್ವೆವೆಂಬ ಚೇಷ್ಟೆಗಳಿಂದ ಭಿನ್ನಮಾಗದ ಜನದ ಬಾಳ್ಕೆ ಬಾರದೆ. ಭಿನ್ನಮಾಗದ ಜನದ ಬಾಳ್ಕೆ ಬಾರದೆ ನರಕ ಮಂಜ ಬೇಡಿದ ಕೆಂದರು. ಭಿನ್ನಮಾಗದ ಜನದ ಬಾಳ್ಕೆ ಬಾರದೆ. ಚಿಂತಾಕ್ರಾಂತನಾಗಿ ನೆಲನೋಟಕನಾಗಿದ್ದೆ. ಒಮ್ಮೆಲೆ ಅಪ್ಪಯ್ಯ ಎನ್ನುವಂತಹ ಧ್ವನಿ. ತಲೆ ಎತ್ತಿ ನೋಡಿದರೆ ನನ್ನ ಈರುವರು ಮಕ್ಕಳು, ದುರ್ಬುದ್ಧಿ ದುಸ್ವಭಾವರು. ಅಪ್ಪ, ಯಾಕೆ ನೆಲನೋಟಕನಾಗಿದ್ದಿ, ದುಃಖಿಸುತ್ತಾ ಇದ್ದಿ ಅಂತ ಕೇಳಿದ್ರೆ ನನ್ನ ಈ ದುಃಖದ ಹಿನ್ನೆಲೆಯಲ್ಲಿರುವ ಕಾರಣವನ್ನೆಲ್ಲ ವಿವರವಾಗಿ ಹೇಳಿದೆ.
ನನ್ನ ಮಕ್ಕಳು ನನಗಾಡಿದ ಸಮಾಧಾನದ ಮಾತುಗಳೇನು ಗೊತ್ತೇ? ಅಪ್ಪ, ಚಿಂತಿಸಬೇಡ, ಅರ್ಜುನ ಮತ್ತೆ ಬದುಕಿ ಉಳಿಯುವುದು ಎನ್ನುವಂತಹ ಉದ್ದೇಶ ಅಲ್ಲವೇ? ನೀನು ಫಣೀಂದ್ರನ ಜೊತೆಯಾಗಿ ಆ ರಣಾಂಗಣಕ್ಕೆ ಬಾ. ಆದರೆ ನೀವು ಬರುವುದಕ್ಕಿಂತ ಮೊದಲೇ ನಾವಲ್ಲಿಗೆ ಹೋಗುತ್ತೇವೆ. ಅರ್ಜುನನ ಶವದಿಂದ ಆತನ ಶಿರವನ್ನ ಭೇದಿಸುತ್ತೇವೆ. ಛೇದಿಸಿದ ಶಿರವನ್ನ ಬಕದಾಲ್ಭ್ಯ ಎನ್ನುವಂತಹ ನಿರ್ಜನ ಅರಣ್ಯದಲ್ಲಿ ಕೊಂಡು ಹೋಗಿ ಹಾಕುತ್ತೇವೆ ಎನ್ನುವ ಹಾಗೆ ನನಗೆ ಭರವಸೆಯ ಮಾತುಗಳನ್ನು ಕೊಟ್ಟು ಹೊರಟು ಹೋಗಿದ್ದಾರೆ ಮಕ್ಕಳು. ಆತನ ಶಿರಸ್ಸನ್ನು ಛೇದಿಸುತ್ತೇನೆ ಎನ್ನುವ ಹಾಗೆ ಸಂತೋಷಗೊಂಡೆ. ಇನ್ನು ನನ್ನ ಹಾದಿ ಏನು? ಹೋಗುತ್ತಾ ಇದ್ದಾನಲ್ಲ ಫಣೀಂದ್ರ, ಹಿಂಬಾಲಿಸುತ್ತೇನೆ ಆತನನ್ನು. ಬಳಿಕ ಕೃಷ್ಣನೆಂದೇನೆ ದುಸ್ವಭಾವ ದುರ್ಬುದ್ಧಿಗಳ ಅರಿವು. ಬಳಿಕ ಕೃಷ್ಣನೆಂದೇನೆ ದುಸ್ವಭಾವ ದುರ್ಬುದ್ಧಿಗಳ ಅರಿವು. ಪಾತನ ತಲೆಯ ನಾಕ್ಷಣಕ್ಕೆ ತಂದುದು. ಆತನ ತಲೆಯ ನಾಕ್ಷಣಕ್ಕೆ ತಂದುದು. ಸುದರ್ಶನಂ ಮಣಿಪುರದ ರಣಭೂಮಿಗೆ. ಸುದರ್ಶನಂ ಮಣಿಪುರದ ರಣಭೂಮಿಗೆ. ಜನನೀದೆ ಕೊಂಡಾಡಿದೆ. ಜನನೀದೆ ಕೊಂಡಾಡಿ ತುರಗಪತಿ ಹರುಷದ್ಯೋ. ವಿನುತ ಸಂಜೀವಕದ ಮಣಿಯ ನಿತ್ತೋ. ವಿನುತ ಸಂಜೀವಕದ ಮಣಿಯ ನಿತ್ತೋ. ಮುಕುಂದನ ಕೈಯೊಳಗ ಹರಿ ನೋಡಿದ ಕೃಪೆಯಿಂದ. ಮುಕುಂದನ ಕೈಯೊಳಗ ಹರಿ ನೋಡಿದ ಕೃಪೆಯಿಂದ. ಕರ್ಣಸುತ ಬಲಗುಣರದು ಹರಿ ನೋಡಿದ ಕರ್ಣಸುತ ಬಲಗುಣರದು. ಬಬ್ರುವಾಹನನ ಶೌರ್ಯಕ್ಕೆ ಮೆಚ್ಚಿದಂತಹ ಶೇಷನ ನಾಗಮಣಿಯೊಡನೆ ಸಂಜೀವಕ ಮಣಿಯೊಡನೆ ಬಬ್ರುವಾಹನನ ಜತೆಗೂಡಿಕೊಂಡು ಮಣಿಪುರದ ರಣಾಂಗಣಕ್ಕೆ ಬರುತ್ತಾನೆ. ಆದರೆ ಬರುವಷ್ಟರಲ್ಲಿ ಅಚಾತುರ್ಯವನ್ನು ನಡೆದು ಹೋಗಿರುತ್ತದೆ. ಧೃತರಾಷ್ಟ್ರನ ಮಕ್ಕಳಾದಂತಹ ದುರ್ಬುದ್ಧಿ ಮತ್ತು ದುಸ್ವಭಾವದವರು ಅರ್ಜುನನ ತಲೆಯನ್ನು ಕತ್ತರಿಸಿ ಅಡಗಿಸಿಡುತ್ತಾರೆ. ವಿಷಯ ತಿಳಿದಂತಹ ಎಲ್ಲರಿಗೂ ಮತ್ತೆ ಬೇಸರವಾಗುತ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನ ರಂಗಪ್ರವೇಶವಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಎಷ್ಟಾದರೂ ಮಮ ಪ್ರಾಣ ಹಿ ಪಾಂಡವ ಎಂದು ಘೋಷಣೆಯನ್ನು ಮಾಡಿದವ ತನ್ನ ಪರಮ ಶಿಷ್ಯ ತನ್ನ ಭಾವನೆಂಟನಾದಂತಹ ಅರ್ಜುನನನ್ನು ಬದುಕಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ದುಸ್ವಭಾವ ಮತ್ತು ದುರ್ಬುದ್ಧಿಯನ್ನು ಮರ್ದಿಸಿ ಅರ್ಜುನನ ತಲೆಯನ್ನು ಮತ್ತೆ ಮರಳಿ ಕರೆತರುತ್ತಾನೆ. ಹೀಗೆ ಅರ್ಜುನನ ತಲೆ ಅರ್ಥಾತ್ ಅರ್ಜುನನ ರುಂಡ ಮುಂಡಕ್ಕೆ ಜೋಡಿಸಲ್ಪಡುತ್ತದೆ. ಇಲ್ಲಿ ಜೋಡಿಸಲ್ಪಡುವಲ್ಲಿಗೆ ಸಂಜೀವಕ ಮಣಿಯ ಸ್ಪರ್ಶವಾದೊಡನೆ ಅರ್ಜುನನು ಮತ್ತೆ ಚೈತನ್ಯದಿಂದ ಎದ್ದು ನಿಲ್ಲುತ್ತಾನೆ. ಸಂಜೀವಕ ಮಣಿಯ ಸ್ಪರ್ಶದಿಂದ ಜೀವ ಚೈತನ್ಯ ಪಡೆದಂತಹ ಅರ್ಜುನ ಮತ್ತೆ ಮರಳಿ ಎದ್ದು ನಿಲ್ಲುತ್ತಾನೆ ಎನ್ನುವಲ್ಲಿಗೆ ಬಬ್ರುವಾಹನ ಅರ್ಜುನರ ಈ ಕಥೆ ಸುಖಾಂತ್ಯವಾಗುತ್ತದೆ. ಸುಖಾಂತ್ಯವಾದರೂ ಕತೆ ಮುಂದುವರಿಯುತ್ತದೆ. ಅಶ್ವಮೇಧ ಯಾಗ ಮುಂದುವರಿಯುತ್ತದೆ.
ಅಶ್ವಮೇಧ ಯಾಗಕ್ಕೆ ಸಹಾಯಕನಾಗಿ ಮತ್ತೆ ಬಬ್ರುವಾಹನನು ಜೊತೆಗೂಡುತ್ತಾನೆ. ಹೀಗೆ ಕತೆ ಸಾಗಿ ಮಂಗಲವಾಗುತ್ತದೆ. ಮಂಗಲವಾಗುವಲ್ಲಿ ಬಹಳ ಸೊಗಸಾಗಿ ಮಂಗಲದಲ್ಲಿ ತನ್ನ ಅರಸಿ ಲಕ್ಷ್ಮೀ ದೇವಿಯನ್ನು ಸ್ತುತಿಸಿದ್ದಾನೆ, ಸರಸ್ವತಿಯನ್ನು ಸ್ತುತಿಸಿದ್ದಾನೆ. ಎಲ್ಲರಿಗೂ ಮಂಗಲವಾಗಲಿ, ಲೋಕಕ್ಕೆ ಮಂಗಲವಾಗಲಿ ಎನ್ನುವ ಮೂಲಕವಾಗಿ ಕತೆಗೆ ಮಂಗಲವನ್ನು ಹಾಡೋಣ. ಸುತವೀಂದ್ರ ಗಣಮಿದು ಶೃಂಗಾರ ಕುಸುಮತರ ತರುಗಿದಾಗ ಗಣ್ಯಮಿದು ಶೃಂಗಾರ ಕುಸುಮತರು ತುರುಗಿದಾರಣ್ಯಮಿದು ನವರಸ ಪ್ರೌಢಿ ಲಾಲಿತ್ಯ ಗಯ ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಗಳ ಗಣ್ಯಮಿದು ಶಾರದೆಯ ಸಂಮೋಹನಾಂಗ ಗಣ್ಯಮಿದು ಶಾರದೆಯ ಸಂಮೋಹನಾಂಗ ಲಾವಣ್ಯವಿದು ಭಾವಕರ ಕಿವಿದೊಡವಿ ಪದವಿದ ಹಿರಣ್ಯವಿದು ಭಾವಕರ ಕಿವಿದೊಡವಿ ಪದವಿದ ಹಿರಣ್ಯವಿದು ಭೂತಳದೊಡನೆ ವಿರಾಜಿಪುದು ಭೂತಳದೊಡನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯ ರಚನೆ ಲಕ್ಷ್ಮೀಪತಿಯ ಕಾವ್ಯ ರಚನೆ ಭದ್ರಂ ಶುಭಂ ಮಂಗಲಂ.